ನಮ್ಮಲ್ಲಿ DP ಅಡ್ಮಿಷನ್ ಚೆನ್ನಾಗಿತ್ತು ಸರ್. ನಿಮ್ಮ ಸಲಹೆ ಸೂಚನೆಗಳು ಮತ್ತು ಮುಂದಿನ ಮಳೆಗಾಲದಲ್ಲಿ ಆಗುವಂಥ ತೊಂದರೆಗಳು ಎಲ್ಲದನ್ನು ಇವತ್ತು ಚರ್ಚೆ ಮಾಡಿ ಕೆಲವು ನಿರ್ಧಾರಗಳನ್ನು ತಗೊಂಡು ಅದನ್ನು ಜಾರಿಗೊಳಿಸಲಿಕ್ಕೆ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇವೆ. ಆ ಪ್ರಕಾರ ಮೊದಲನೇದಾಗಿ ನಾವು ಆರೋಗ್ಯ ಇಲಾಖೆ, ಯಾಕಂತ ಹೇಳಿದ್ರೆ ಅವರಿಗೆ ಬೇರೆ ಕೆಲಸ ಇರುವ ಕಾರಣ ಆರೋಗ್ಯ ಇಲಾಖೆಯನ್ನು ಈಗ ಮೊದಲಿಗೆ ನಾವು ತಗೊಳ್ತೇವೆ. ತಾಲೂಕು ಆರೋಗ್ಯ ಇಲಾಖೆ ನಮ್ಮ ಪಾಲನಾ ವರದಿಯೊಟ್ಟಿಗೆ ಪ್ರಗತಿ ಪರಿಶೀಲನೆ ಪ್ರಗತಿಯನ್ನು ಸಹ ತಗೊಳ್ಳಿ. ಯಾರು ವೆಲ್ಲೋಕಿಗೆ ಹೋಗುವ ಅವಶ್ಯಕತೆ ಇಲ್ಲ. ಅವರಷ್ಟಕ್ಕೆ ಹೋದವರು ತೊಂದರೆ ಇಲ್ಲ, ಬಟ್ ಇಲ್ಲಿ ಬಂದವರಿಗೆಲ್ಲ ನೀವು ಇಲ್ಲಿ ಕೊಡ್ತಾ ಇದ್ದೀವಿ. ಬೇರೆ ಜನವರಿ ಮತ್ತು ಫೆಬ್ರವರಿದು ಹೊರರೋಗಿ, ಒಳರೋಗಿ, ಲ್ಯಾಬ್ ಟೆಸ್ಟ್, ಎಕ್ಸ್ರೇ ಇವರ ಮಾಹಿತಿ ನೀಡಿದ್ದೇವೆ ಸರ್. ಅದರಲ್ಲಿ ಹೊರರೋಗಿಗಳ ಸಂಖ್ಯೆ ಜನವರಿಗೆ 14,643, ಫೆಬ್ರವರಿಯಲ್ಲಿ 9,995 ರೋಗಿಗಳಿದ್ದು, ಒಳರೋಗಿಗಳಾಗಿ ದಾಖಲಾದವರು 1,892 ಜನವರಿಯಲ್ಲಿ, ಫೆಬ್ರವರಿ 1,624. ಲ್ಯಾಬ್ ಟೆಸ್ಟ್ಗಳು ಸರಾಸರಿ 20,000 ಮಾಡ್ತಾ ಇದ್ದೇವೆ ಸರ್. ಎಕ್ಸ್ರೇಗಳು ಸರಾಸರಿ 2,500 ತನಕ ಹೋಗ್ತದೆ ಸರ್. ಹಾಗೆ ಡೆಲಿವರಿ ತಿಂಗಳಲ್ಲಿ ಕಳೆದ ತಿಂಗಳು ಮತ್ತು ಜನವರಿ ಮತ್ತು ಫೆಬ್ರವರಿಗೆ 63 ಹಾಗೆ ಆಗಿದೆ. ಈ ಪೋಸ್ಟ್ ಮಾರ್ಟಮ್ಗಳು ಮಾಡುವಾಗ ಎಷ್ಟು ಸಮಯ ತಗೊಳ್ತೀರಿ? ರಾತ್ರಿ ಮಾಡಿದ್ದು ಡಾಕ್ಟರ್ಗಳು ಬರೋದು ಲೇಟ್ ಆಗೋದು ಈ ಥರ ಏನಾದರೂ ಇದೆಯಾ? ಕಂಪ್ಲೇಂಟ್ ಇದೆಯಾ? ಇದರ ಬಗ್ಗೆ ನಾವು ತುಂಬ ಕಾಲ್ಸ್ ರಿಸೀವ್ ಮಾಡ್ತೇವೆ ಸರ್. ಆ್ಯಕ್ಚುಲಿ ಪೋಸ್ಟ್ ಮಾರ್ಟಮ್ ಅಂತ ಹೇಳಿದರೆ ಒಂದು ಡೆಡ್ ಬಾಡಿ ಮೃತದೇಹವನ್ನು ತಂದ ಮೇಲೆ ನಾವು ಅದನ್ನು ಫಸ್ಟಿಗೆ ಪರಿಶೀಲಿಸಿ ಒಂದು ಪೊಲೀಸ್ನವರಿಗೆ ಒಂದು ಇಂಟಿಮೇಷನ್ ಅಂತ ಕಳಿಸ್ತೇವೆ ಸರ್. ಕರ್ತವ್ಯ ನಿರತ ವೈದ್ಯಾಧಿಕಾರಿ ಯಾರಿದ್ದಾರೆ ಅವರು ಕಳಿಸ್ತಾರೆ. ಅದು ಕಳಿಸಿದ ಮೇಲೆ ನಾವು ಬಾಡಿಯನ್ನು ಮಾರ್ಚರಿಯಲ್ಲಿ ಇಟ್ಟಿರ್ತೇವೆ. ನಂತರ ಪೊಲೀಸ್ ಯಾವ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟದ್ದು ಅಂತ ನಾವು ಕಳಿಸೋದು ಪುತ್ತೂರು ನಗರ ಠಾಣೆಗೆ. ಅಲ್ಲಿಂದ ಅವರು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಕಳುಹಿಸಿ ಅಲ್ಲಿಂದ ಮತ್ತೆ ಮಹಾಜರು ಆದ ಮೇಲೆ ಅವರು ನಮಗೆ ರಿಕ್ವೆಸ್ಟ್ ಲೆಟರ್ ಕೊಡ್ತಾರೆ ಸರ್. ಹೀಗೆ ಪೋಸ್ಟ್ ಮಾರ್ಟಮ್ ಮಾಡಿಕೊಡಿ ಅಂತ ಕರ್ತವ್ಯದ ವೈದ್ಯಾಧಿಕಾರಿಗೆ. ಆಗ ಕರ್ತವ್ಯದ ವೈದ್ಯಾಧಿಕಾರಿ ಅದು ಸಿಕ್ಕಿದ ಕೂಡಲೇ ಆದಷ್ಟು ಮಾಡ್ತಾರೆ ಸರ್. ಅಕಸ್ಮಾತ್ ಆಗಿ ಯಾರಾದರೂ ಡ್ಯೂಟಿಯಲ್ಲಿ ಸರ್ಜನ್ಗಳು ಅಥವಾ ಅನೆಸ್ಟಿಸ್ಟ್ಗಳು ಅಥವಾ ಹೆರಿಗೆ ರೋಗ ತಜ್ಞರಿದ್ದರೆ OTಯಲ್ಲಿ ಅಥವಾ ಹೆರಿಗೆ ಕೋಣೆಯಲ್ಲಿ ಬಿಸಿ ಇದ್ದರೆ ಅರ್ಧ ಗಂಟೆ 1 ಗಂಟೆ ಲೇಟ್ ಆಗ್ಬೋದು ಸರ್. ಇಲ್ಲಾಂದರೆ ಕರ್ತವ್ಯದಲ್ಲಿದ್ದವರು ಇಮಿಡಿಯೇಟ್ ಆಗಿ ಮಾಡಿಕೊಡ್ತಾರೆ. 24 ಗಂಟೆ ಸಹ ಮಾಡ್ತೇವೆ ಸರ್. ಬೆಳಿಗ್ಗೆ ನೈಟ್ ಅಂತ ಏನಿಲ್ಲ, ಯಾವಾಗಲೂ ಮಾಡ್ತೇವೆ. ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ನಮಗೆ ಸ್ವಲ್ಪ ಅಂದರೆ ಆ ಟೈಮಲ್ಲಿ ಅವರು ನೋವಲ್ಲಿರ್ತಾರೆ, ಟೈಮ್ ಮಾಡುವಂಥದ್ದು ಇಲ್ಲ. ಅಲ್ಲಿ ಬೈ ಚಾನ್ಸ್ ಯಾರಾದರೂ ಆಪರೇಷನ್ ಥಿಯೇಟರ್ ಇದ್ದರೆ ಇನ್ನೊಬ್ಬರನ್ನು ಯಾರಾದರೂ ಚಾರ್ಜ್ ಕೊಟ್ಟು ಮಾಡಿಸಿ. ಸಿಂಪಲ್ ಕೇಸಸ್ ಆದರೆ ಯೂಶುವಲಿ ಎಲ್ಲರೂ ಮಾಡ್ತಾರೆ. ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ಮತ್ತೆ ಕೋರ್ಟ್ ಇದು ಎಲ್ಲ ಹೋಗಬೇಕಾಗ್ತದೆ ಅಂತ ಹೇಳಿ ಕರ್ತವ್ಯದಲ್ಲಿ ಇರುವವರೇ ಆ ದಿವಸದ ನೋಡಿಕೊಳ್ತಾರೆ ಸರ್. ಆದಷ್ಟು ಬೇಗ ಮಾಡಲಿಕ್ಕೆ ಸ್ವಲ್ಪ ಆದ್ಯತೆ ಕೊಡಬೇಕು. ಈಗ ಎಷ್ಟು ಬೆಡ್ ಇದೆ ನಿಮ್ಮ ಹತ್ರ ಟೋಟಲ್? 100 ಬೆಡ್ ಇದೆ ಸರ್. 100 ಬೆಡ್ ಟೋಟಲ್. ಹೌದು ಸರ್. ನಿಮ್ಮ ಹತ್ರ ಈಗ ಎಷ್ಟು ಜಾಗ ಇದೆ ಅಲ್ಲಿ? ಟೋಟಲ್ ಆಸ್ಪತ್ರೆಗೆ ಸೇರಿದಂಥ ಜಾಗ ಎಷ್ಟಿದೆ? 5.16 ಎಕರೆ ಇದೆ. 5.16. ಅದರಲ್ಲಿ ಎಷ್ಟು ಜಾಗದಲ್ಲಿ ಈಗ ಬಿಲ್ಡಿಂಗ್ ಬಂದಿದೆ ಅಂದಾಜು ಅಪ್ರಾಕ್ಸಿಮೇಟ್ಲಿ? ಇದೆ ಸರ್ ನಮ್ಮದು ಬಿಲ್ಡಿಂಗ್ಸ್ ಎಲ್ಲ. ಈ 5.1 ಎಕರೆಯಲ್ಲಿಯೂ ಬಿಲ್ಡಿಂಗ್ ಇದೆ ಅಂತ ಹೇಳ್ತೀರಾ? ಇಲ್ಲ ಸರ್, ಜಸ್ಟ್ ಅಂದರೆ ಬಿಲ್ಡಿಂಗ್ಸ್ಗಳಿದೆ. ಖಾಲಿ ಜಾಗಗಳು ಅಂದರೆ ಸ್ಕ್ಯಾಟರ್ಡ್ ಆದ ಕಡೆ ನಮಗೆ ಒಂದು ಖಾಲಿ ಜಾಗ ಅಂತ ಒಂದು 50 ಸೆಂಟ್ಸ್ ಇರ್ಬೋದೇನೋ ಅಷ್ಟೇ ಸರ್. ಮತ್ತೆ ಎಲ್ಲ ಕಡೆ ಬಿಲ್ಡಿಂಗ್ಗಳಿದೆ. ಈಗ ನಾವು ಮೆಡಿಕಲ್ ಕಾಲೇಜು ಬಿಲ್ಡಿಂಗ್ ಆಸ್ಪತ್ರೆಗಳು ಬರಬೇಕಿದ್ರೆ ಇಲ್ಲಿ ಮಾಡಲಿಕ್ಕೆ ಇನ್ನು 400 ಬೆಡ್ ಇದು 350 ಬೆಡ್ ಇಲ್ಲಿ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ. ಮಾಸ್ಟರ್ ಪ್ಲಾನ್ ಒಂದು ಮಾಡಬೇಕಾಗಿತ್ತು ಸರ್. ಹೇಗೆ ಮಾಡಲಿಕ್ಕೆ 5 ಎಕರೆಯಲ್ಲಿ ಈಗ ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಓಕೆ, ಬೇರೆ ಏನಾದರೂ ಬೇರೆ ವಿಚಾರಗಳು ಏನಿದೆಯಾ ನಿಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟದ್ದು? ಮೆಡಿಸಿನ್ ಸಪ್ಲೈ ಎಲ್ಲ ಸರಿಯಾಗಿದೆ? ಮೆಡಿಸಿನ್ಸ್ ಎಲ್ಲ ಇದೆ ಸರ್. ಆಯುಷ್ಮಾನ್ ಆರೋಗ್ಯ ಕರ್ನಾಟಕದಲ್ಲಿ ನಾವು ಕೇಸಸ್ ಅಪ್ಲೋಡ್ ಮಾಡ್ತೇವೆ. ಅದರಲ್ಲೂ ಫಂಡ್ ಜನರೇಟ್ ಆದಲ್ಲಿ ಮೆಡಿಸಿನ್ಸ್ ಕೂಡ ಆಸ್ಪತ್ರೆಗೆ ಅಗತ್ಯವಿರುವಂಥದ್ದನ್ನು ಟೆಂಡರ್ ಮೂಲಕ ಪರ್ಚೇಸ್ ಮಾಡ್ತೇವೆ ಸರ್. ಓಕೆ. ಆ ಮೊನ್ನೆ 3 ಕೋಟಿ ಕೆಲಸದ್ದು ಟೆಂಡರ್ 1.4 ಕೋಟಿ ರಿಪೇರಿಗೆ ಅಂತ ಸ್ಯಾಂಕ್ಷನ್ ಆದದ್ದು. ರಿಪೇರಿ ಕೆಲಸಗಳು ಪ್ರೋಗ್ರೆಸ್ ಅಲ್ಲಿ ಇದೆ ಸರ್, ಆಗ್ತಾ ಉಂಟು. ಮತ್ತೆ ಇನ್ನೊಂದು 1.7 ಕೋಟಿ ಇದಕ್ಕೆ ಹೊಸದೊಂದು ವಾರ್ಡ್ಗಳಿಗೆ ಅಂತ ಹೇಳಿ ಸ್ಯಾಂಕ್ಷನ್ ಆಗಿ ಅದು ಟೆಂಡರ್ ಎಲ್ಲ ಆಗಿದೆ, ವರ್ಕ್ ಅಲಾಟ್ ಆಗಿದೆ. ಅವರು 10 ದಿವಸ ಮೊದಲು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ರು, ಸ್ಟಾರ್ಟ್ ಮಾಡಲಿಲ್ಲ. ಮತ್ತೆ ಒಂದು 50 ಲಕ್ಷ ಲ್ಯಾಬಿಗೆ ಅದನ್ನು ಕ್ಲಬ್ ಮಾಡಿಕೊಂಡು ಒಂದೇ ಕಡೆ ಮಾಡ್ತಾರೆ ಸರ್.
ಲ್ಯಾಬ್ ಮತ್ತೆ ಬಿಲ್ಡಿಂಗ್. ಆದಷ್ಟು ಬೇಗ ಮಾಡಿಸಿ ಅದನ್ನು. ಅದು ಲಾಸ್ಟ್ ಇಯರ್ ನಮ್ಮ ಬಜೆಟಲ್ಲಿ ಬಂದಿರುವಂಥದ್ದು. ಆದಷ್ಟು ಬೇಗ ಮಾಡಿಸಿ ಅದನ್ನು. ಮುಂದೆ DHO DAPCMS ಅದರ ಅಧ್ಯಕ್ಷರಾದ ಕೃಷ್ಣಕುಮಾರ್ ಅವರನ್ನೆಲ್ಲ ಸ್ವಾಗತಿಸ್ತಾರೆ. ಏನಾಯಿತು, ಏನು ಅಪ್ಡೇಟ್ಸ್ ಏನು ಅದರ ಬಗ್ಗೆ ಹೇಳಿಲ್ಲ. ಈಗ ಯಾವುದು ಮುಂದೆ ಹೋಗುವುದಿಲ್ಲ. ನಾವು ಕಳೆದ KDPಯಲ್ಲಿ ಏನು ಮಾತಾಡಿದೆ ಅದೇ ಹೇಳಿದ್ರೆ ಯಾವುದು ಮುಂದೆ ಹೋಗುವುದು ಕಾಣುವುದಿಲ್ಲ. ಆ ಸಾಮಾಜಿಕದಲ್ಲಿ ನಿಮಗೆ ಜಾಗ ಕೊಟ್ಟು ಅದು ಟೆಕ್ನಿಕಲ್ ಟೆಂಡರ್ ಆಗಿದೆ. ಅಷ್ಟೇ ನಮ್ಮ ಇಂಜಿನಿಯರ್ ಹೋಗಿದ್ದಾರೆ, ಅದನ್ನು ಅಪ್ಲೋಡ್ ಮಾಡಲಿಕ್ಕೆ. ಸೊ ಅದನ್ನು ಆರ್ಡರ್ ಕಾಪಿ ಕೂಡ ಈಗ 1 ವರ್ಷ 7 ತಿಂಗಳಾಯಿತು ಟೆಂಡರ್ ಆಗಲಿಕ್ಕೆ. ಆರ್ಡರ್ ಕಾಪಿ ಅಲ್ಲ ನಾನೇ ಹೇಳುವಂಥದ್ದು 1 ವರ್ಷ 7 ತಿಂಗಳು ಒಂದು ಟೆಂಡರ್ ಆಗಲಿಕ್ಕೆ ಆದರೆ ಈಗ ಬಿಲ್ಡಿಂಗ್ ಕಟ್ಟುವಾಗ ಎಷ್ಟು ಇನ್ನು 5 ವರ್ಷ ಆಗ್ತದಾ? ಹೀಗೆ ಅಲ್ಲ ಸರ್, ಅದು 1 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಕರೆಕ್ಟು ಆಗಬೇಕಲ್ಲ. ನೀವು ಜಾಗ ಇರಲಿಲ್ಲ ಅಂತ ಹೇಳಿದ್ರಿ ಲಾಸ್ಟ್ KDPಯಲ್ಲಿ. ನಿಮಗೆ ಸಾಂವಿಧಾನಿಕದಲ್ಲಿ ಜಾಗ ಕೊಟ್ಟಿವಿ. ಸರ್ ಜಾಗ ಆಗಿ 2 ವರ್ಷ ಆಯಿತು. 2 ವರ್ಷ ಅಲ್ಲ, ನಾವು ಬಂದ ನಂತರ ನಮ್ಮ ಆಫೀಸಿಂದ ಫಾಲೋ ಅಪ್ ಮಾಡಿ 1 ವರ್ಷ ಹೊತ್ತು ಸಾಂವಿಧಾನಿಕದಲ್ಲಿ ಜಾಗ ಕೊಟ್ಟಿರೋದು. RTC ಆಗಿರಲಿಲ್ಲ ಅಂತ ಹೇಳಿದ್ರಿ, RTC ಬಂದಿಲ್ಲ ಕೊಟ್ಟಿದ್ವಿ. ಇವತ್ತು ಈಗ ಟೆಂಡರ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಯಾವಾಗ ಆಗೋದು ಡಾಕ್ಟರ್? ಅದು ಬಾಕಿ PS ಸೆಂಟರ್ಗಳು 4 PS ಸೆಂಟರ್ ಬರ್ತಲ್ಲ, ಸ್ಟೇಟಿಂದ ಆಗೋದು ಸರ್. ಅಲ್ಲ ಫಾಲೋ ಮಾಡಬೇಕು ನೋಡಿ. ಯಾವುದೇ ಅಧಿಕಾರಿಗಳನ್ನ ನಾನು ಹೇಳುವಂಥದ್ದು ಅದು ಸ್ಟೇಟಿಂದ ಆಗಬೇಕು, ಸೆಂಟ್ರಲ್ ಅದನ್ನು ಫಾಲೋ ಮಾಡಲಿಕ್ಕೆ ಇರೋದೇ ನಾವು ಅಲ್ವಾ? ನಾವು ಕಂಟಿನ್ಯೂಸ್ ಫಾಲೋ ಅಪ್ ಆಗಿ ಇಷ್ಟು ಆಗಿರೋದು ಸರ್. ಇಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್. ಇದ್ರಿ ನೀವು ನಮ್ಮ ಹತ್ರ ಹೇಳಬೇಕಲ್ಲ, ನಾವು ಮತ್ತೆ ಯಾಕೆ ಹೇಳೋದು ಜನಪ್ರತಿನಿಧಿ? ಸರ್ ಆಗಿದೆ ಸರ್, ಆಯಿತು. ಇವತ್ತಿಗೆ ಐ ಆಮ್ ನಾಟ್ ಹ್ಯಾಪಿ ವಿತ್ ಆಗಿದೆ ಅಂತ ಹೇಳಿದ್ರೆ 1 ತಿಂಗಳು 1 ವರ್ಷ 8 ತಿಂಗಳಲ್ಲಿ ಟೆಂಡರ್ ಆದರೆ ಇನ್ನು ಕಟ್ಟಲಿಕ್ಕೆ 4 ವರ್ಷ ಬೇಕಾಗುತ್ತೆ. ನಿಮಗೆ ಅಧಿಕಾರಿಗಳಿಗೆ ಏನು ಗೊತ್ತಾ, ನಿಮಗೆ 62 ವರ್ಷ ರಿಟೈರ್ಮೆಂಟ್ಗೆ, ನಮಗೆ 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಬೇಕು. ನಮ್ಮದು ಕೆಲಸ ಮಾಡಿದರೆ ಜನ ನಮ್ಮನ್ನು ರಿನ್ಯೂವಲ್ ಮಾಡ್ತಾರೆ, ಇಲ್ಲಾಂದರೆ ನಮ್ಮನ್ನು ಮನೆಗೆ ಕಳಿಸ್ತಾರೆ. ಹಾಗೆ ಆದಷ್ಟು ಬೇಗ ಕೆಲಸಗಳನ್ನು ಮಾಡಬೇಕಾಗ್ತದೆ. PS ಸೆಂಟರ್ಗಳು ಬಾಕಿ PS ಸೆಂಟರ್ಗಳು ಏನಾಗಿದೆ ಎಲ್ಲ ಈ ಕರ್ಮದಲ್ಲಿ ಕಾಮಗಾರಿ ಶುರುವಾಗಿದೆ ಸರ್. ಕೆಮ್ಮಿಂದು ನಾವು ಬೇರೆ ಜಾಗ ಅಂತ ಹೇಳಿದ್ರು, ಟ್ರ್ಯಾಕ್ ಬರಬೇಕಂತ. ಸೊ ಅದಕ್ಕೂ ಬೇರೆ ಜಾಗ ಹೇಳಿದ್ವಿ. ಅಲ್ಲಿ VS ಇದ್ದಾರೆ, ಅಲ್ಲ VA ಇದ್ದಾರೆ ಇಲ್ಲಿ ಒಂದು ಇಲ್ಲ. ಕೆಮಿಟಿಯಲ್ಲಿ ಅವ್ರಿಗೆ 10 ಸೆಂಟ್ಸ್ ಜಾಗ ಕೊಟ್ಟಿದೆ ಅಲ್ಲಿ ನಾವು ಗ್ರೌಂಡ್ ಮಾಡಲಿಕ್ಕೆ ಪ್ರಸ್ತಾವನೆ ಇದೆ. ಅದು ಮಧ್ಯದಲ್ಲಿ ಎದುರುಗಡೆ ಬರ್ತದೆ. ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡಿ ಅವರಿಗೆ ಅಲ್ಲಿ ಆ ಗ್ರಾಮದಲ್ಲಿ ಬೇರೆ ಎಲ್ಲಾದರೂ ರಿಕ್ವೆಸ್ಟ್ ಕೊಟ್ಟಿದ್ದೀರಾ ತಹಸೀಲ್ದಾರ್ಗೆ? ಯಾವಾಗ ಅಲ್ಲ ರಿಕ್ವೆಸ್ಟ್ ಕಾಪಿ ಇದೆಯಾ ನಿಮ್ಮ ಹತ್ರ? ಮನವಿ ಇದೆಯಾ ನಿಮ್ಮ ಹತ್ರ? ಮತ್ತೆ ಅಲ್ಲೇ ಅದು ಸುತ್ತಮುತ್ತ 10 ಸೆಂಟ್ಸ್ ಜಾಗ ಕೊಟ್ಟರೆ ಅದು ಇಲ್ಲದ್ರೆ ಮಧ್ಯೆ ಬ್ಲಾಕ್ ಆಗ್ತದೆ. ಅದಕ್ಕೆ ನಾನು ಅವ್ರನ್ನ ಶಿಫ್ಟ್ ಮಾಡಿ ಬಾಕಿದು 4 PS ಸೆಂಟರ್ಸ್ 3 ಎಲ್ಲಿ? ಒಂದು ಬಡಕನೂರು, ಹಾಂ, ಒಂದು ಹಿರೇಬಂಡಾಡಿ, ಬಡಕನೂರು ಮತ್ತೆ ಕರ್ನೂರು. 3 ಬಡಕನೂರಲ್ಲಿ ಜಾಗ ಇನ್ನೂ ಕಾಮಗಾರಿ ಶುರುವಾಗಿಲ್ಲ. ಗಡಿಗುರುದೆಲ್ಲ ಆಗಿದೆ, ಸ್ಕೆಚ್ ಎಲ್ಲ ಆಗಿದೆ. ಬಟ್ ಹಿರೇಬಂಡಾಡಿ ಮತ್ತೆ ಕರ್ನೂರು ಇದು ಸ್ಟಾರ್ಟ್ ಆಗಿದೆ. ಟೆಂಡರ್ ಆಗಿದೆ. ಟೆಂಡರ್ ಮೊದಲೇ ಆಗಿದೆ. ಓಕೆ, ಕಾಮಗಾರಿ ಶುರುವಾಗಿದೆ. ಯಾವಾಗ ಅದು ಮುಗಿಯುವಂಥದ್ದು ಯಾವಾಗ? ಜಲ್ದಿ ಮಾಡಬೇಕು ಸರ್, 6 ಮಂತ್ಸ್ ಆಗ್ತದೆ. ಅಲ್ಲ ಅವರಿಗೆ ಡೆಡ್ಲೈನ್ ಇದೆ ಅಲ್ವಾ? ಒಂದು ಟೆಂಡರ್ ಕೊಟ್ಟಾಗ ಅವರು ಎಷ್ಟು ಸಮಯದಲ್ಲಿ ಕಂಪ್ಲೀಟ್ ಮಾಡಬೇಕಂತ ಇದೆ. 6 ಮಂತ್ಸ್ ಇದೆ ಸರ್. 6 ಮಂತ್ಸ್ ಯಾವತ್ತಿಗೆ ಅದು ಲಾಸ್ಟ್ ಆಗೋದು? 6 ಮಂತ್ಸ್ ಟೆಂಡರ್ ಔಟ್ ನೋಡಿ ಮತ್ತೆ ನನ್ನ ಪ್ರಕಾರ ಅದು 2024-25 ಬಜೆಟ್, 23-24 ಬಜೆಟಲ್ಲಿ ಬಂದಿರುವಂಥದ್ದು. ಸೊ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿ ಅದು ಸ್ಟಾರ್ಟ್ ಮಾಡಬೇಕು. ಅಲ್ಲ ನನಗೆ ಹೇಳಿದ್ದು ಗೊತ್ತಾಯ್ತು ಡಾಕ್ಟರ್, ಒಂದು ಇದು ಬಿಟ್ಟು ಬಾಕಿ 3 PS ಸೆಂಟರ್ಗಳನ್ನು ನನ್ನ ಪ್ರಕಾರ ಕಟ್ಟಲಿಕ್ಕೆ ಮ್ಯಾಕ್ಸಿಮಮ್ 8 ಮಂತ್ಸ್ ಟೈಮ್ ಕೊಡ್ಬೋದು. ಸೊ ಅದನ್ನು ಇಮಿಡಿಯೇಟ್ ಸ್ಟಾರ್ಟ್ ಮಾಡುವಂಥ ಕೆಲಸ ಮಾಡಬೇಕು. 3 PS ಸೆಂಟರ್ಗಳನ್ನು ಸಾಮ್ಯತರ್ಗದ್ದು ಹಾಗೆ ಅವರಿಗೆ ಟೆಂಡರ್ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಮಿನಿಮಮ್ 8 ಮಂತ್ಸ್ 9 ಮಂತ್ಸ್ ಕೊಡ್ಬೋದು. ನಮ್ಮ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಕೊಟ್ಟಿದ್ದು ಹೌದು, ಅದಕ್ಕೆ ಟೆಂಡರ್ ಆಗಿದೆ ಅಂತ ಹೇಳಿದ್ರು. ಟೆಂಡರ್ ಆದರೆ
ಹಾಂ ಹಾಂ ಇರಲಿ, ನನಗೆ ಕಾಪಿ ಬೇಡ, ಕೆಲಸ ಬೇಕು ಅಷ್ಟೇ. ಸೊ ಅದನ್ನು 1 ವರ್ಷ ಅಲ್ಲಿಗೆ ಇಮಿಡಿಯೇಟ್ 8 ತಿಂಗಳಲ್ಲಿ ಕೊಟ್ಟರೆ ಮುಗಿಸಿ ಅದನ್ನು ಶುರು ಮಾಡಬೇಕು. ಈಗಲೇ 2 ವರ್ಷ ಆಗಿದೆ. ಹಾಂ, ಬೇರೆ ಹೇಳಿ. ಬಾಲಾಜಿದು ಹಾಸ್ಪಿಟಲ್ ಅಪ್ಡೇಟ್ ಆಗಿ 12.5 ಕೋಟಿಗೂ ಬಿಲ್ಡಿಂಗ್ 6 ಮಂತ್ಸ್ ಬಹುಶಃ ಟೆನ್ಷನ್. ಹಾಂ, ಅದಕ್ಕೆ ಅಲ್ಲಿ ಬೇಕಾಗುವಂಥ ಡಾಕ್ಟರ್ಸ್ ಎಲ್ಲ ಅಂದರೆ ಪ್ರಾಬ್ಲಮ್ ಇರೋದು ಇವಾಗ ಹಾಸ್ಪಿಟಲ್ ಅಪ್ಡೇಟ್ ಆಗಿದೆ, ಅದ್ರದ್ದು ಸ್ಟಾಫ್ ಪೊಸಿಷನ್ಸ್ ಅಪ್ಡೇಟ್ ಆಗಿಲ್ಲ. ಬರ್ತಿದ್ದೀವಿ ನಾವು, ಬಟ್ ಸ್ಟಾಫ್ ಅಪ್ಡೇಟ್ ಆಗಿದ್ದು. ಮತ್ತು ಈಗ ಕೂಡ ಒಂದು ಡಾಕ್ಟರ್ ವೇಕೆನ್ಸಿ ಇದೆ, ಇದು ಪೋಸ್ಟ್ ಇದೆ. ಈಶ್ವರ ಮಂಡಲದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಈಶ್ವರ ಬೇರೆ ಆಯಿತು. ಏನು ಅದಕ್ಕೇನು ಯಾರು ಡಾಕ್ಟರ್ ಇಲ್ಲೂ ಅಲ್ಲ, ಕಾಂಟ್ರಾಕ್ಟ್ ಬೇಸ್ ತಗೊಳ್ಳಿಕ್ಕೆ ಪ್ರೊವಿಷನ್ ಇದೆಯಾ? ಏನು ವಾಟ್ ಈಸ್ ದ ಸೊಲ್ಯೂಷನ್? ಕಾಂಟ್ರಾಕ್ಟ್ ಬೇಸ್ ಅಲ್ಲಿದು ಪ್ರಾಬ್ಲಮ್ ಈಶ್ವರ ಮಂಡಲದ್ದು. ಅಲ್ಲಿದು ಡಾಕ್ಟರ್ ನಿಖಿಲ್ ಅಂತ ಪೂರ್ಣ ಪ್ರಮಾಣದಲ್ಲಿ ಉಳ್ಳಾಲಕ್ಕೆ ಓಡಿ ಹಾಕಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಉಳ್ಳಾಲ ಆಸ್ಪತ್ರೆಗೆ ಓಡಿಯಲ್ಲಿ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಖಾಲಿ. ಯಾರು ಹಾಕಿದ್ದು ಉಳ್ಳಾಲಕ್ಕೆ? ಸರ್ಕಾರದಿಂದ ಆದೇಶ ಆಗಿರೋದು. ಹಾಗಾಗಿ ಆ ಪೋಸ್ಟ್ಗೆ ನಾವು ಕರೀಲಿಕ್ಕೆ ಆಗೋದು. ಬಿಕಾಸ್ ಅದು ಅಲ್ಲಲ್ಲ, ಪೂರ್ಣ ಪ್ರಮಾಣದಲ್ಲಿ ಅಲ್ಲಿಗೆ ಹಾಕಿದ್ದು ಹೇಗೆ ಆಗ್ತದೆ? ಇಲ್ಲಿ ಡಾಕ್ಟರನ್ನು ಬಿಟ್ಟು ಅಲ್ಲಿ ಹೇಗೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಾರೆ? ಆಗಿದೆ ಆಗಿದೆ ಅಂತ ಹೇಳಿದ್ರೆ ಇಂಥ ಸಬ್ಜೆಕ್ಟನ್ನು ನೀವು ನಮ್ಮ ಹತ್ರ ಡಿಸ್ಕಸ್ ಮಾಡಬೇಕಿಲ್ಲ. ಯಾವಾಗ? ಅಲ್ಲ, ಸರ್ಕಾರದಿಂದ ಮಾಡ್ತಾರೆ. ಯಾರಾದರೂ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಯಾರಾದ್ರೂ ಅಲ್ಲಿ ಹೋಗಿ ಡಾಕ್ಟರ್ ಹೋಗಿ ಯಾರಾದ್ರೂ ಹೇಳಿರ್ತಾರೆ, ಅಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕಾ? ಅವ್ರಿಗೆ ಉಳ್ಳಾಳಕ್ಕೆ ಬೇಕಿದ್ರೆ ಇಲ್ಲಿದ್ದು ಅಲ್ಲೇ ಹೋಗಲಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಲ್ಲಿ ಸಂಬಳ ತೆಗೆದುಕೊಂಡು ಅಲ್ಲೇ ಕೆಲಸ ಮಾಡೋದು. ಪ್ರದೀಪ್ ನೋಟ್ ಮಾಡ್ಕೊಳ್ಳಿ. ಅದು ಅವ್ರು ಅಲ್ಲೇ ಹೋಗಲಿ, ಇಲ್ಲಿ ಅಂತ ಹೇಳೋದು. ಸಂಬಳ ಇಲ್ಲಿ ತಗೊಳ್ಳೋದು, ಅಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ನಾವು ಯಾರನ್ನು ಬಿಡೋದಿಲ್ಲ. ದಯಮಾಡಿ ಅಂತ ಸಬ್ಜೆಕ್ಟ್ಗಳಿದೆ ನಮ್ಮ ಹತ್ರ. ನಾವು ಯಾವೊಂದು ಟೀಚರ್ಗಳು ಇಲ್ಲಿ ಎಷ್ಟೊಂದು 7-8 ಜನ ಟೀಚರ್ಗಳಿಗೆ ಇಲ್ಲಿಂದ ಆಗಿದೆ. ಆ ಥರ ಒಬ್ಬರನ್ನು ರಿಲೀವ್ ಮಾಡಿಲ್ಲ. ಮೆಸ್ಕಾಮಲ್ಲಿ ಎಷ್ಟು ಜನಕ್ಕೆ ಬಂದಿದೆ ಕೇಳಿ, KSRTCಯಲ್ಲಿ ಎಷ್ಟು ಜನಕ್ಕೆ ಬಂದಿದೆ ಅಂತೇಳಿ ಒಬ್ಬರನ್ನು ಇಲ್ಲಿಂದ ರಿಲೀವ್ ಮಾಡಿಲ್ಲ. ಅದಕ್ಕೆ DHO ರಿಲೀವ್ ಮಾಡ್ತಾರೆ ಇಲ್ಲಿಂದ. ಯು ಟೇಕ್ DHO ಮತ್ತು ಮಿನಿಸ್ಟ್ರು ಎಲ್ಲ ತಗೊಳ್ಳಿ. ಆಮೇಲೆ ಅವ್ರು ಹೋಗೋದಂದ್ರೆ ಅಲ್ಲಿಗೆ ಹೋಗಲಿ. ಇಲ್ಲಿ ಸಂಬಳ ತಗೊಂಡು ಅಲ್ಲಿ ಕೆಲಸ ಮಾಡೋದು ಬೇಡ. ಅಲ್ಲಿ ಕೆಲಸ ಬೇಕಾದ್ರೆ ಅವ್ರು ತಗೊಳ್ಳಿ. ಸೊ ಇಂಥ ಸಬ್ಜೆಕ್ಟ್ಗಳಲ್ಲಿ ದಯಮಾಡಿ ನೀವು ಬಂದು ಡಿಸ್ಕಸ್ ಮಾಡಬೇಕು. ಈಗ ಅಲ್ಲಿ ಡಾಕ್ಟ್ರೇ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಹೇಳಿ? ಹಾಂ, ಬೇರೆ ಹೇಳಿ. ಈಗ ಅಲ್ಲಿ ಅವರು ಬಂದರೆ ಸರಿ ಆಗ್ತದೆ, ಆ ಪೋಸ್ಟ್ಗೆ ಒಬ್ಬರು ಬಂದರೆ ಸರಿ ಆಗ್ತದೆ. ಬಾಲಾಜಿಯಲ್ಲಿಗೆ ಹೊಸದು ಹಾಸ್ಪಿಟಲ್ ಬರೋದಿದ್ರೆ ಅದಕ್ಕೆ ಬೇಕಾಗುವಂಥ ಏನು ಬೇಕು, ಏನು ಸ್ಟಾಫ್ಗಳು ಬೇಕು, ಏನು ಬೇಕು, ಅದಕ್ಕೆ ಇವಾಗಲೇ ನೀವು ಅದನ್ನು ಪುಟಪ್ ಮಾಡಬೇಕು. ನೋಡಿ, ಕಾಪಿ ಕೊಟ್ಟು ಫಾಲೋಅಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ಫೈನಾನ್ಸಿಂದ ಅಪ್ರೂವಲ್ ಬೇಕಾಗ್ತದೆ ನ್ಯೂ ಅಪಾಯಿಂಟ್ಮೆಂಟ್ಗೆ. ಅದರಿಂದ ಇಲ್ಲ ಬೇರೆ ಕಡೆಯಿಂದ ಹಾಕಲಿಕ್ಕೆ ಸ್ಟಾಫ್ ಕಡಿಮೆ ಇದ್ದರೆ ನಾವು ಅದಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಬಿಲ್ಡಿಂಗ್ ರೆಡಿ ಆದ ಮೇಲೆ ಅಲ್ಲಿ ಸ್ಟಾಫ್ ಇಲ್ಲ ಅಂತ ಹೇಳಿದ್ರೆ ಜನ ಏನು ಹೇಳ್ತಾರೆ? ಸೊ ಮೊದಲೇ ಅದಕ್ಕೆ ಪ್ರೀ ಪ್ಲಾನ್ಗಳನ್ನು ಮಾಡ್ಕೋಬೇಕು. ಇಲ್ಲಿ ಮಿನಿಸ್ಟರ್ ಮಾಡ್ತಾ ಇರ್ತಾರೆ, ಆಗ ಹೋಗಿ ಡಿಸ್ಕಷನ್ ಮಾಡಬೇಕು. ನೀವು ನನ್ನನ್ನು ಡಿಸ್ಕಷನ್ ಮಾಡಿ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕು. ಮೆಡಿಕಲ್ ಇಲ್ಲಿ ಬರ್ತಿದ್ದಲ್ಲ. ಹಾಂ, ಹೇಳಿ. ಪ್ರತಿ ಗುರುವಾರ ನಮ್ಮ PHS ಅಲ್ಲಿ ಲಸಿಕೆ ಕಾರ್ಯಕ್ರಮ ನಡೆಯುತ್ತದೆ. ಪ್ರತಿ ಗುರುವಾರ ಎಲ್ಲ PHCಗಳಲ್ಲಿ ಲಸಿಕೆ ಕಾರ್ಯಕ್ರಮ ನಡೆಯುತ್ತದೆ. ಅದೇ ಮಂಗಳವಾರ ಔಟ್ರೀಚ್ ಕ್ಯಾಂಪ್ಸ್ ಎಲ್ಲ ಜಾಗದಲ್ಲಿ ಆಗ್ತದೆ. ನಮ್ಮ ಇದು ಪ್ರಗತಿ ಶೇಕಡ 90ರಿಂದ 95% ಇದೆ. ಹಾಗೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಗಂಡಸರಿಗೆ ಶಸ್ತ್ರಚಿಕಿತ್ಸೆ 25 ಆಗಿದೆ. ಇದು ನಮ್ಮ ರಾಜ್ಯದಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇದೆ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್. ಹಾಗೆ ಮಲೇರಿಯಾ ಕಾರ್ಯಕ್ರಮದಲ್ಲಿ ನಾವು 53,283 ರಕ್ತ ಪರೀಕ್ಷೆ ಮಾಡಿದ್ದೀವಿ. ಅದರಲ್ಲಿ ಯಾವುದು ಪಾಸಿಟಿವ್ ಇದೆ ನಮಗೆ 1 ವರ್ಷದಲ್ಲಿ ಬಂದಿದೆ. ಓಕೆ. ಕಳೆದ ವರ್ಷ ನಮಗೆ ಖಚಿತವಾಗಿ ಡೆಂಗ್ಯೂ ಪ್ರಕರಣ 9 ಪ್ರಕರಣ ಬಂದಿದೆ. ಈ
ವರ್ಷ ಇನ್ನೂ ಬಂದಿಲ್ಲ. ಈ ವರ್ಷ ಈಗ ಜ್ವರ ಬರುವುದು, ಆಮೇಲೆ ಶೀತ ಮತ್ತೆ ಗಂಟಲು ನೋವು. ಹಾಂ, ಎಷ್ಟು ರಿಪೋರ್ಟ್ ಆಗಿದೆ ನಿಮಗೆ? ಏನಾದರೂ ಅದರ ಬಗ್ಗೆ ದಾಖಲೆ ಇದೆಯಾ? ಕಂಪ್ಲೀಟ್ ನಮಗೆ ಇಲ್ಲ ಸರ್. ಪ್ರೈವೇಟ್ ಅಲ್ಲ, ಎಲ್ಲ ಕಡೆ ಇದೆ ಅಲ್ಲ. ಇಟ್ ಇಸ್ ಕೈಂಡ್ ಆಫ್ ಕೊರೋನಾ ಥರ ಎಲ್ಲ ಕಡೆ ಅಲ್ಲಲ್ಲಿ ಎಲ್ಲ. ಕಾಂಪ್ಲಿಕೇಶನ್ಸ್ ಆಗಿ ನ್ಯೂಮೋನಿಯಾ ಕಾಂಪ್ರಮೈಸ್ ಆ ಥರ ಏನೂ ಆಗಿಲ್ಲ. ಸೊ ಕಂಪ್ಲೀಟ್ ಇದು ಪ್ರೈವೇಟ್ನವರು ಕೂಡ ನಾವು ಸಂಗ್ರಹಿಸಬೇಕಾಗ್ತದೆ. ಬಟ್ ವಿ ಆರ್ ಹ್ಯಾವಿಂಗ್ ಫೀವರ್ ಕ್ಲಿನಿಕ್ಸ್ ಇನ್ ಹಾಸ್ಪಿಟಲ್ಸ್. ಸೊ ಫೀವರ್ ಕ್ಲಿನಿಕ್ಸ್ ಅಲ್ಲ, ನಿಮಗೆ ಎಷ್ಟು ರಿಪೋರ್ಟ್ ಆಗಿದೆ ಈ ಥರ ನಿಮ್ಮ ES ಸೆಂಟರ್ಗಳಲ್ಲಿ? ಎಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅಂತ ಏನಾದ್ರು ಡಾಟಾ ಇದೆಯಾ? ಕಂಪ್ಲೀಟ್ ಆಗಿದೆ. ಓಕೆ. ಹಾಗೆ ಹೇಳಿ. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ NTEP ಶಿಕ್ಷಣ 2025 ಡಿಸೆಂಬರಲ್ಲಿ ಜಯಮುಕ್ತ ಭಾರತ ಆಚರಣೆ ಅಂತ ಯೋಜನೆ ಇದೆ. ಇದಕ್ಕಾಗಿ ನಾವು ಹೆಚ್ಚಿನಾಗಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಈಗ 100 SDP ಅಂತ ನಾವು ಶುರು ಮಾಡಿದ್ದೀವಿ ಈ ವರ್ಷದಲ್ಲಿ. ಅದು ಮಾರ್ಚ್ 13ಕ್ಕೆ ಗೊತ್ತಾಯಿತು. ಈ 100 SDPಯಲ್ಲಿ ನಾವೆಲ್ಲ ಹೈ ರಿಸ್ಕ್ ಪೇಷಂಟ್ ಪಾಪ್ಯುಲೇಷನ್, ಹೈ ರಿಸ್ಕ್ ಅಂದರೆ 60 ವರ್ಷ ಮೇಲ್ಪಟ್ಟವರು, ಮತ್ತು TB ಶುಗರ್ ಕಾಯಿಲೆ ಇದ್ದವರು, ಕ್ಯಾನ್ಸರ್ ಕಾಯಿಲೆ ಇದ್ದವರು, ಮತ್ತು ರೋಗಿಗಳ ಕ್ಷಯ ರೋಗಿಗಳ ಆಸ್ಪಾಸ್ ಯಾರಿದ್ದಾರೆ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಅವರು ಎಲ್ಲರದ್ದು ಕಫ ಪರೀಕ್ಷೆ ಮತ್ತು ಎಕ್ಸ್ರೇ ಇದು ಮಾಡ್ತಾ ಇದ್ದಾರೆ. ಬಂದವರದ್ದು ಮಾಡೋದ ಅಲ್ಲಿ ಮನೆ ಮನೆಗೆ ಹೋಗಿ ಮನೆಗೆ ಹೋಗಿ ಕಫ ಪರೀಕ್ಷೆ ನಾವು ಕಫ ಇದನ್ನ ನಾವು ಅಲ್ಲಿಂದಲೇ ಕರೆಕ್ಟ್ ಮನೆ ಕ್ಷಯ ರೋಗಿಯವರು ಮಾತ್ರ. ಕ್ಷಯ ರೋಗಿಗಳದ್ದಲ್ಲ, ಕ್ಷಯ ರೋಗಿಗಳು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಮತ್ತು ಹೈ ರಿಸ್ಕ್ ಅಂದರೆ ಯಾರು ಮಾತ್ರ ಆಗ್ತದೆ, ಯಾರಿಗಾದ್ರೂ TB ಶುಗರ್ ಯಾರಿಗೆಲ್ಲ ಇದೆ ಅವ್ರದ್ದೆಲ್ಲ ಒಂದು ಕಫ ಪರೀಕ್ಷೆ ಮಾಡ್ತಾ ಇದ್ವಿ. ಕಫ ಅವರು ಅಲ್ಲೇ ಸ್ಪಾಟಲ್ಲೇ ಹೋಗಿ ನಾವು ಕರೆಕ್ಟ್ ಮಾಡಿ ಅದು ಆಶಾ ಕಾರ್ಯಕರ್ತರಿಗೂ ಆಗ್ತದೆ. ಅದೇ ಮತ್ತು ಉಳಿದವ್ರದ್ದು ಎಕ್ಸ್ಟ್ರಾ ಪರ್ಪನರಿ TB ಅಂತ ಬರ್ತದೆ, ಅಂದರೆ ಶ್ವಾಸಕೋಶದಲ್ಲ. ಸರ್ಕಾರದ ಈ ಸಲ ಒಂದು ಹೊಸ ಯೋಜನೆ ತಂದರಲ್ಲ, ಲಾಸ್ಟ್ ಟೈಮ್ ಹೆಲ್ತ್ ಮಿನಿಸ್ಟರ್ ಹೇಳ್ತಾ ಇದ್ರು TB ಶುಗರ್ ಅವ್ರದನ್ನು ನಾವು ಅಲ್ಲಿ ಹೋಗಿ ಟೆಸ್ಟ್ ಮಾಡ್ತೀವಿ, ಎಷ್ಟು ಅದು ಇದು ಸಾರ್ವಜನಿಕರು ಡೈರೆಕ್ಟಾಗಿ ಈ ಸಂಜೀವಿನಿ ಆ್ಯಪ್ ಮೂಲಕ ಅವರು ಡೈರೆಕ್ಟಾಗಿ ಯಾವುದೇ ಸ್ಪೆಷಲಿಸ್ಟು ಎಂಪ್ಲಾಯ್ಮೆಂಟ್ ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಹತ್ರ ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡಿ ಅವರು ಸೊ ಇದರಲ್ಲಿ ಇಂಪಾರ್ಟೆಂಟ್ ಡಾಕ್ಟರ್ಸು ನೋಡ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೆ ಬೇಕಾದ ಸ್ಪೆಷಲಿಸ್ಟ್ ಯಾರು ಬೇಕು ಅವರು ಮನೆಯಿಂದಲೇ ಆ್ಯಪ್ ಮೂಲಕ ಮಾಡ್ತಾರೆ. ಸೈಕ್ಯಾಟ್ರಿಕ್ ಪ್ರಾಬ್ಲಮ್, ಸೈಕ್ಯಾಟ್ರಿಕ್ದು ಮೆಂಟಲ್ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇದು ಪ್ರತಿ ತಿಂಗಳು 2ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಪುತ್ತೂರು, ಪ್ರತಿ ತಿಂಗಳು 4ನೇ ಶುಕ್ರವಾರ ಇದು ಉಪ್ಪಿನಗಡಿ ಆಸ್ಪತ್ರೆಯಲ್ಲಿ ಕ್ಯಾಂಪ್ ನಡೀತಾ ಇದೆ. ಯಾರು ಬರ್ತಾರೆ ಡಾಕ್ಟರ್? ಸ್ಪೆಷಲಿಸ್ಟ್ ಬರ್ತಾರೆ, ಸೈಕ್ಯಾಟ್ರಿಸ್ಟ್ ಅಲಾಂಗ್ ಸೈಕಾಲಜಿಸ್ಟ್ ಬರ್ತಾ ಇದ್ದಾರೆ. ಸೊ ಏನಾದರೂ ಹೊಸ ಕೇಸಸ್ ಇದ್ದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಆಗ್ತದೆ. ಟ್ರೀಟ್ಮೆಂಟ್ ಇಸ್ ನಾವು ಇಲ್ಲೇ ಮಾಡ್ತೀವಿ. ಮತ್ತು ಮುಂದಕ್ಕೆ NSSK ಕಾರ್ಯಕ್ರಮ ಇದೆ. ಈ NSS ಕಾರ್ಯಕ್ರಮದಲ್ಲಿ ನವಜಾತ ಶಿಶು ಸಂರಕ್ಷಣಾ ಕಾರ್ಯಕ್ರಮ ಅಂತ ಇದರಲ್ಲಿ ತಾಯಿ ಮತ್ತು ಮಕ್ಕಳ ಆರೈಕೆ HPNC ಅಂತ ಹೋಮ್ ಬೇಸ್ಡ್ ನ್ಯೂಟ್ರಲ್ ಕೇರ್ ಅಂತೀವಿ. ಅದಕ್ಕೆ ಆಶಾಗಳು ಮನೆ ಮನೆಗೆ ಹೋಗಿ ಅವರಿಗೆ ಫುಡ್ ಎಲ್ಲ ಬರುವಂಥದ್ದು ಬರ್ತದ ತಾಯಿ ಮತ್ತು ಮಗು ಫುಡ್ ನಾವು ಕೊಡ್ಬೇಕು ಸರ್. ಓಕೆ. ಹಾಗೆ SNC ಅಂತ ನಮ್ಮ ಹಾಸ್ಪಿಟಲ್ಸಲ್ಲಿ ಸ್ಪೆಷಲ್ ನಿಯೋನೇಟಲ್ ಕೇರ್ ಇದೆ. ಹಾಗೆ NIC ಕೂಡ ನಮ್ಮಲ್ಲಿದೆ. ಹಾಗೆ ಬೇರೆ ಪ್ರೋಗ್ರಾಮ್ ಅಂದರೆ RKSK ಅಂತ ಬರ್ತಿದೆ, ರಾಷ್ಟ್ರೀಯ ಕಿಶೋರಿಯರ ಸ್ವಾಸ್ಥ್ಯ ಕಾರ್ಯಕ್ರಮ. ಹೆಲ್ತಿನ ಬಗ್ಗೆನೂ ಕಾನ್ಸೆಪ್ಟ್ ಕೊಡಬೇಕು ಅಂತ ನಾನು ಮಕ್ಕಳಿಗೆ ಹೇಳೋದು. ತಪಾಸಣೆ ಮಾಡೋದು ಒಂದು, ಅದಕ್ಕೆ ಮೊದಲೇ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟರೆ ರಿಗಾರ್ಡಿಂಗ್ ಫುಡ್ಡು, ರಿಗಾರ್ಡಿಂಗ್ ಎಕ್ಸಸೈಸ್, ಹೈಜೀನ್, ಎಕ್ಸಸೈಸ್
ರೋಗದ ಬಗ್ಗೆ ಮಾಡ್ತೀವಿ. ಹಾಂ. ಇದೆಲ್ಲ ಮಾಡ್ತಾ ಇದ್ದೀವಿ. ನ್ಯೂಟ್ರಿಷನಲ್ ಪ್ರೋಗ್ರಾಮ್, ಪೋಸ್ಟ್ ಆಕ್ಟ್ ಬಗ್ಗೆ, ವಾಟ್ ಇಸ್ ಅ ಗುಡ್ ಟಚ್ ಬ್ಯಾಡ್ ಟಚ್, ಇದೆಲ್ಲೂ ನಾವು ಮೆಂಟಲ್ ಹೆಲ್ತ್ ಎಜುಕೇಷನ್ ಕೊಡ್ತೀವಿ. ಎಷ್ಟು ಬೆಡ್ ಆಗ್ಬಿಟ್ಟು ಅದು ಪ್ರಾಫಿಟ್ಸ್ ಇಲ್ಲ, ನೀವು ಬರೀರು. ಹಾಂ, ಹೇಳಿ ಹೇಳಿ. ಲಾಸ್ಟ್ ಟೈಮ್ ನಾವು ಕಾಲ್ ಮಾಡಿದ್ದಲ್ಲ 2-3 ಜನರಿಗೆ, ಯಾರು ಬಂದಿಲ್ಲ. ಸ್ವಲ್ಪ ಹತ್ತಿರ ಇರ್ಬೇಕು. ಹಾಂ, ಬರ್ತಾರ ಒಬ್ಬರು ಪರ್ಮನೆಂಟ್ ಇಲ್ಲಿಗೆ ಅಲ್ಲ ವಾರಕ್ಕೆ 2 ದಿವಸ. ಗೈನಕಾಲಜಿಸ್ಟ್ ಇಲ್ಲ, ಮತ್ತು ಪೀಡಿಯಾಟ್ರಿಷಿಯನ್ ಕರೀರಿ ಅವರು. ಓಕೆ. PWD ಬರಬಾರ್ದು. ಬೇರೆ ಯಾವುದು ಕೆಲಸ ಆಗ್ತದೆ? ಬೇರೆ ಯಾವುದು ಎರಡೇ ಇರುವುದು. ಆ ಒಂದು ಸಿಟಿಯಲ್ಲಿ ಒಂದು ಮೊದಲು ಮಾಡಿದ್ದು ವೈಡನಿಗೆ ಒಂದು ಬಾಕಿ ಇತ್ತಲ್ಲ, ಅಂದರೆ ಆಗಿದೆ ಅದು? ಅದು ಕಂಪ್ಲೀಟ್ ಆಗಿದೆ ಸರ್. ಹಾಂ. ಕೊಬ್ಬರಿಕೆರೆ ಅಂತ ಒಂದು ಕೋರ್ಟ್ ಕೇಸ್ ಆಗಿದೆ, ಅದರಲ್ಲಿ ಪ್ಯಾಚ್ ವರ್ಕ್ ಮಾಡಿಸಿದ್ದೀನಿ. ಒಂದು ಗ್ಯಾರಂಟಿ ಒಂದು ಆಗಿದೆ ಸರ್, ಕೋರ್ಟ್ ಕೇಸ್. ನಿಮ್ಮ ಬಂಟ್ವಾಳದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ PWDಯಲ್ಲಿ ಬೇರೆ ರಸ್ತೆಗಳು ಯಾವುದು ಬರ್ತದೆ? ಅದೊಂದು ರಸ್ತೆ, 2 ರಸ್ತೆ ಬಿಟ್ಟರೆ ಸಾರಡ್ಕ, ಹಿರಿಯತಡ್ಕ, ಅದೊಂದು ಈಗ ಆಗ್ತಾ ಇರುವಂತೆ. ದದನಾಜೆ ಮತ್ತೆ ಕನ್ಯಾನವರೆಗೆ ಒಂದು SSDPಯಲ್ಲಿ 10 ಕೋಟಿ ನಡೀತಾ ಇದೆ ಸರ್. ಅದೇ ಈಗ ನಡೀತಿರುವಂಥ. ಅದು ಬಂಟ್ವಾಳ ನಾನು ಅದು ಬಿಟ್ಟು ಬೇರೆ ರಸ್ತೆ PWD ವ್ಯಾಪ್ತಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಇದರಲ್ಲಿ ಬೇರೆ ರಸ್ತೆಗಳು ಯಾವ್ಯಾದ್ರು ಮಾಡ್ತಾರ? ಅದೇ ಸರ್, ಸಾರಡ್ಕ, ಹಿರಿಯತಡ್ಕ ಬರ್ತದೆ ಸರ್. SS100 ಸುಬ್ರಹ್ಮಣ್ಯ ಮಂಜೇಶ್ವರ ಬರ್ತದೆ. ಅದರಲ್ಲಿ ಕನೆಕ್ಟ್ ಆಗ್ತದೆ ನಿಮಗೆ? ಅದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್. ಕಲ್ಲಡ್ಕ ವಿಟ್ಲ, ಕವಾಕ ವಿಟ್ಲೆಯಿಂದ ಸ್ಟಾರ್ಟ್ ಆಗ್ತದೆ. ಕವಾಕ ವಿಟ್ಲೆಯಿಂದ ಹಾಗೆ ಹೋಗ್ತದೆ ಮುಂದೆ. ಸೇಮ್ ರೋಡ್ ಅದು ಹಾಗೆ SS100 ಸರ್, ಸುಬ್ರಹ್ಮಣ್ಯ ಮಂಜೇಶ್ವರ ಬಾಟ್ ಸ್ವಲ್ಪ ಬಾಟ್ ಬರ್ತದೆ. ಅದೇ ಕಬಕದಿಂದ ವಿಟ್ಲದವರೆಗೆ ನಾವು. ಹೌದು. ಮತ್ತೆ ತೋರಣಕಟ್ಟೆಯಲ್ಲಿ ಒಂದು ಸೇತುವೆ ಆಗ್ಬೇಕು ಸರ್, ಅದು ಶೀತಲಗೊಂಡಿದೆ. 6.6 ಅಲ್ಲಿ ಒಂದು ತೋರಣ, ಅದು ಶೀತಲಗೊಂಡ ದುರಸ್ತಿ ಆಗ್ಬೇಕು ಸರ್. ಬ್ಲಡ್ ಡ್ಯಾಮೇಜ್ ಎಲ್ಲ ಕೊಟ್ಟಿದ್ದೇವೆ, ಬಟ್ ಅದು 2 ಕೋಟಿ ಎಲ್ಲ ಆ ನೂಜಿ ಬ್ರಿಡ್ಜಿಗೆ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ನೂಜಿ ಅದೇ ಕಂಡೀಷನ್ ಹಾಕಿದ್ದಾರೆ ಸರ್ ಅದರಲ್ಲಿ. ಏನು ಲೋಕೋಪಯೋಗಿ ಇಲಾಖೆ ರಸ್ತೆ ಕಾಮಗಾರಿ ಅದನ್ನು ಮಾಡಿ ರೆಕಾರ್ಡ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಡಿಸ್ಕಷನ್ ಆಯ್ತಲ್ಲ, ನೀವು ಮಾಡಿ ಕಳಿಸಿ ಅಂತ. ಸರ್ಕಾರದಿಂದ ಒಂದು ಪ್ರಪಂಚ ಬಂದಿತ್ತು ಸರ್. ಸರ್ಕಾರದಿಂದ ಒಂದು ಪ್ರಪಂಚ ಬಂದಿತ್ತು ಸರ್. ಅದಾಯ್ತು, ಅದು ಆ ನಂತರ ಅದನ್ನು ಬದಲಾವಣೆ ಮಾಡಿ ಕಲಿಸಿ ಅಂತ ನೀವು ಕಲಿಸಿಲ್ವಾ? ಇಲ್ಲಿಂದ ಕಲಿಸಿರಲ್ಲ ನಮಗೆ ಬದಲಾವಣೆ ಕೇಳಿಲ್ಲ ಸರ್. ಅಲ್ಲ, ಇಲ್ಲಿಂದ ಅದನ್ನು ಕಲಿಸಿರಲ್ಲ ರಾಜೇಶ್? ಬಂಡವಾಳದ ಹೋಗಿದೆಯಾ? ಅದೇ ಒಂದು ಕ್ಲಾಸ್ ತೆಗಿಲಿಕ್ಕೆ, ಅದು ತೆಗೆದು ಕಲಿಸಿ ಅಲ್ಲಿ ಅಪ್ರೂವ್ ಹೋಗಿದೆ. ತೋರಣಕಟ್ಟೆ ಬ್ರಿಡ್ಜ್ ಒಂದು ಅದು ಕೊಡ್ಬೇಕಲ್ಲ ನೀವು? ಸರ್ಕಾರ ಕೊಟ್ಟಿದ್ದೀವಿ ಸರ್. ಅಲ್ಲ ಇವರೇ ನೋಡಿ, ಆ ಭಾಗಕ್ಕೆ 20-25 ವರ್ಷದಿಂದ ಮಳೆಗಾಲದಲ್ಲಿ ಯಾರು ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆ ರೀತಿ ಇದೆ ಪರಿಸ್ಥಿತಿ. ನೀವು ಆದಷ್ಟು ಬೇಗ ಅದು 2 ರಿಟೈನಿಂಗ್ ವಾಲು, ಇನ್ನೊಂದು ಕೋಟಿ ಯಾವುದೋ ಇದೆ ಅಲ್ಲ, ಪಾಣಾಜ ಕುಂದಲ್ಕನ, ಅದನ್ನು ಇಮಿಡಿಯೇಟ್ಲಿ ಟೇಕಪ್ ಮಾಡಿ. ನೀವು ಹೆಲ್ತ್ ಹೋಗ್ಬೋದು. ಇಫ್ ಯು ವಾಂಟ್ ಹ್ಯಾವ್ ಎ ಜಾಬ್ ವರ್ಕ್ ಯು ಕ್ಯಾನ್ ಗೋ. ಎಸ್, ಹೆಲ್ತ್ನವ್ರಿಗೆ ಮಾತ್ರ ಹೋಗ್ಲಿಕ್ಕೆ, ಬಾಕಿಯವ್ರಿಗೆ ಯಾರು ಹೋಗ್ಲಿಕ್ಕಿಲ್ಲ. ನೀವು ನಿಲ್ಲಿ PHO ನೀವು ಅವರು ವಿಟ್ಲ ಹಾಸ್ಪಿಟಲ್. ಹಾಂ, ನೀವು ಅದೇ 5 crores ಇದು ಲೈಟಿಂಗ್, ಎಲೆಕ್ಟ್ರಿಕಲ್ ಐಟಮ್ ರೆಡಿ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಅದನ್ನು ಬೇಗ ಟೆಂಡರ್ ಮಾಡಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ
ಪೂರ್ತಿ ಲೈಟಿಂಗ್ ಮಾಡುವಂಥದ್ದು, ಮತ್ತು ಅದಕ್ಕೆ ಆ ಗಿಡ ಹಾಕಿದ್ದೇವೆ, ಅದಕ್ಕೆ ನೀರು ಕೊಡುವಂಥದ್ದು. ನೀವು ನಿಮ್ಮ ಪಂಚಾಯತ್ನವರು ನೋಡಿ, ನಿಮ್ಮ ಪಂಚಾಯತ್ ನೀವು ಪುತ್ತೂರು ಉಪ್ಪಿನಂಗಡಿಗೆ ಹೋಗುವಾಗ ಈ ಗಿಡ ಹಾಕಿದ್ದನ್ನು ನೋಡಿ ಹೇಗಿದೆ ಅಂತ. ಯಾಕೆ ಹಾಂ ಪಂಚಾಯತ್ನ ಬಿ ಎ ಗೌಡು ಪಿ ಡಿ ಒ ಎಲ್ಲ ಬರಲಿಕ್ಕೆ ಎಷ್ಟೊತ್ತಿಗೆ? 2:30 ಈ ಮೀಟಿಂಗ್ ಮುಗಿದ ತಕ್ಷಣ ಬಗ್ಗೆ ಡಿಸ್ಕಷನ್ ಬರಲಿಕ್ಕೆ ಎಲ್ಲ ಅದಕ್ಕೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡಬೇಕು. ಒಂದು ಅಲ್ಲಿ ಆ ಗಿಡಗಳಿಗೆ ನೀರು ಕೊಡುವಂಥದ್ದು. ನಾವು ಅದರಲ್ಲಿ ಏನು ಅಲ್ಲಿ ಸದಸ್ಯ ಕೇಳಬೇಕು, ಅಲ್ಲಿ ಕಾಂಗ್ರೆಸ್ಸು, ಅಲ್ಲಿ BJP ಅಂತ ದಯಮಾಡಿ ಮಾಡಲಿಕ್ಕೆ ಬಿಡಬೇಡಿ. ನೀವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ. ನೀರು ಕೊಡಲೇಬೇಕು ಗಿಡಗಳಿಗೆ. ಅಲ್ಲಿ ವೇಸ್ಟ್ ಇರುವಂಥದ್ದು ಕೆಲವರೆಲ್ಲ ಅಲ್ಲಿ ಶುರು ಮಾಡಿದ್ದಾರೆ. ಈಗ ನಾವು ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಪೂರ್ತಿ ಲೈಟಿಂಗ್ ಹಾಕ್ತೇವೆ 5 ಕೋಟಿ ರೂಪಾಯಿ. ಪುನಃ ಅಲ್ಲಿ ನನಗೆ ಕರೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಅವ್ರು ಯಾರೋ ಒಬ್ಬ ಅಧ್ಯಕ್ಷ ಇರ್ತಾನೆ, ಇನ್ನೊಬ್ಬ ಯಾರ ಸದಸ್ಯ ಇರ್ತಾನೆ, ಅದೆಲ್ಲ ಬೇಡ ನಮಗೆ. ಕರೆಂಟಲ್ಲಿ ಕೊಡಬೇಕು ಅದಕ್ಕೆ. ಇಲ್ಲದಿದ್ದರೆ ಅನುದಾನಗಳು ಹೋಗ್ತದೆ, ಪುನಃ ನಾವು ಬ್ಯೂಟಿಫಿಕೇಷನಲ್ಲಿ ಹೋಗ್ತದೆ. ಈಗ ನಗರಸಭೆಯಿಂದ ಬನ್ನೂರವರೆಗೆ ಕೊಟ್ಟಿದ್ದಾರೆ ಅಲ್ವಾ? ಸೊ ಅದೇ ರೀತಿ ಇನ್ನು ಪಂಚಾಯತಿಗಳಿಗೆ ನಾವು ಕೊಡುವಾಗ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ಗಳಿಗೆ ಸ್ಕೋಪ್ ಇಡ್ತೀವಿ. ಅದರಲ್ಲಿ ಏನಾದರೂ ದುಡ್ಡು ಬಂದರೆ ಅದನ್ನು ತೆಗೆದುಕೊಂಡು ಪಂಚಾಯತಿನವರು ಕರೆಂಟ್ ಬಿಲ್ ಕಟ್ಟಬೇಕು. ಇನ್ನು 1 ವರ್ಷ ನಂತರ ಅವರಿಗೆ ಕರೆಂಟ್ ಬಿಲ್ಲು, ನಿಮ್ಮ ಬೋರ್ವೆಲ್ದೆಲ್ಲ ನೀರಿನ ಬಿಲ್ ಕಟ್ಟಲಿಕ್ಕಿಲ್ಲ. ನಿಮಗೆ ಗೊತ್ತಿದೆ, ಬಹುಗ್ರಾಮ ಕುಡಿಯುವಲ್ಲಿ ಬಂದರೆ ಬೋರ್ವೆಲ್ದವರಿಗೆ ಮ್ಯಾಕ್ಸಿಮಮ್ ಬರ್ತಾಯಿದ್ದು 9 ಲಕ್ಷ 10 ಲಕ್ಷ ಕುಡಿಯೋ ನೀರದು ಬೋರ್ವೆಲ್ದು ಬಿಲ್ ಬರ್ತಾಯಿತ್ತು. ಅದು ಕಡಿಮೆ ಆಗ್ತದೆ. ಬಟ್ ಲೈಟಿಂಗಿಗೆ ಎಲ್ಲೆಲ್ಲಿ ಕನೆಕ್ಷನ್ ಕೊಡ್ತಾರೆ ಆ ಬಿಲ್ಲನ್ನು ಅವರು ಬೇರ್ ಮಾಡುವಂಥ ಕೆಲಸಗಳಾಗಬೇಕು. ಇನ್ನು ಅಲ್ಲಿ ಪಾಯಿಂಟ್ ಆಗಿದೆ ಸರ್, ಬೋರ್ವೆಲ್ ಪಾಯಿಂಟ್. ಹಾಂ, ಅಲ್ಲಲ್ಲಿ ಗಿಡಕ್ಕೆ ನೀರು ಕೊಡೋದ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಹಾಂ, ಮಾಡಿದ್ದಾರೆ. ಅದು ಇನ್ನೂ ಈಗ ಕೆಲವರೆಲ್ಲ ಟ್ಯಾಂಕರಲ್ಲಿ ನೀರು ಹಾಕ್ತಾ ಇದ್ದಾರೆ. ಅಲ್ಲ, 2 ಪಾಯಿಂಟ್ ಮಾಡಿ ಆಗಿದೆ ಸರ್, ಅದು ಕನೆಕ್ಷನ್ ವ್ಯವಸ್ಥೆ ಮಾಡ್ತೀವಿ. ಮಾಡಿ ಅದನ್ನು ನೀವೆಲ್ಲ ಎಲ್ಲರ ಹತ್ರ ಕೇಳಿ ಕೆಲಸ ಮಾಡಿದರೆ ಅದು ಆಗಲಿಕ್ಕಿಲ್ಲ. ಆ ಗಿಡ ಎಲ್ಲ ಸತ್ತರೆ ಯಾರು ನೋಡೋದು? ಹೇಗಿದೆ ಅದು ಈಗ? ಹಾಂ, ಹೇಳಿ. ಎಲೆಕ್ಟ್ರಿಕ್ ಪೋಲ್ಸ್ ಒಂದು ಆರ್ನಮೆಂಟಲ್ ಅವರು ಸೆಲೆಕ್ಟ್ ಮಾಡಿ. ಯಾವುದು? ಎಲೆಕ್ಟ್ರಿಕ್ ಪೋಲ್ಸ್ ಹೇಳ್ತಾ ಇದ್ರು. ಪೋಲ್ಸ್ ಆರ್ನಮೆಂಟಲ್ ಗೊತ್ತಾಗಲಿಲ್ಲ. ಎಲೆಕ್ಟ್ರಿಕ್ ಪೋಲ್ಸ್ ಇಲ್ಲ ಸರ್. ಹೌದು ಹೌದು, ಇಲ್ಲಿ ಸಿಂಪಲ್ ಸಿಗುತ್ತೆ, ಬಟ್ ಏನಾದ್ರು ಆರ್ನಮೆಂಟಲ್ ಏನಾದ್ರು ಪಾರ್ಲಿಮೆಂಟಲ್ಲಿ ಬೇಡ. ಸಿಂಪಲ್ ಆಗಿ ಸ್ಲಿಮ್ ಆಗಿರುವಂಥದ್ದು. ಅದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಏನಾದ್ರು ಹಾಕಿರೋ, ಒಂದಕ್ಕೆ ಸ್ವಲ್ಪ ದುಡ್ಡು ಸಿಕ್ಕಿರೋ 1,000-2,000 ರೂಪಾಯಿ ತಿಂಗಳಿಗೆ ಅವ್ರಿಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗ್ತದಲ್ಲ. ಮಧ್ಯದಲ್ಲಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಹಾಕಿದರೆ, ಇಲ್ಲ ಧರ್ಮಕ್ಕೆ ಅಡ್ವರ್ಟೈಸ್ಮೆಂಟ್ ತೊಗೊಳ್ತಾ ಇದ್ದಾರೆ ಎಲ್ಲ, ಅದರಲ್ಲಿ ಸಿಕ್ಕಿಸ್ಕೊಂಡು ಅದಕ್ಕೆ ಬೇರೆ ಯಾರು ಹಾಕಿರ್ತಾರೆ ಅದನ್ನು ತಗೊಳ್ಳುವಂಥದ್ದು ಮಾಡಬೇಕು. ಈಗ ಅಂಡರ್ ಬ್ರಿಡ್ಜ್ ಏನಾಯಿತು? ಅಂಡರ್ ಬ್ರಿಡ್ಜ್ ನಮ್ಮ ರೈಲ್ವೆ ಪ್ರಪೋಸಲ್ ಹೋಗಿ ಬಂದಿಲ್ಲ, ಅಲ್ಲ ಏನು ಬಂದಿಲ್ಲ. ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ರ ಒಂದು 3 ಕೋಟಿ ಕಳಿಸಿದ್ದೀನಿ ರಸ್ತೆ ಪಕ್ಕಕ್ಕೆ ಮಾಡಲಿಕ್ಕೆ. ಅದನ್ನು 2 ಇಂಪಾರ್ಟೆಂಟ್ ಫಾಲೋಅಪ್ ಮಾಡಬೇಕು. ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರದೇಶ. 14 ಕಾಮಗಾರಿಗಳು ಯಾವುದು? ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅನುದಾನ, ಅದು ಹಾಂ, ಕಂಪ್ಲೀಟ್ ಆಗಿದೆ. ಮತ್ತು ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಲ್ಲಿ 18 ಕಾಮಗಾರಿಗಳು, ಅದು ಕೂಡ ಕಂಪ್ಲೀಟ್ ಆಗಿದೆ ಸರ್. ಮತ್ತು 3054 ಮೇಂಟೆನೆನ್ಸ್ ಗ್ರಾಂಟ್ ನಿರ್ವಹಣಾ ಅನುದಾನ ಈಗ ಮಂಜೂರಾಗಿ ಅದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಸರ್. ಈಗ ಪ್ರೆಸೆಂಟ್ ಕೆಲಸ ಸ್ಟಾರ್ಟ್ ಮಾಡಿದೆ, 2 ರಸ್ತೆ ಕೆಲಸ ಆಗುತ್ತೆ. ಆಮೇಲೆ 2024 ಜೂನ್ ಜುಲೈ ಮಾಹಿತಿಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಶಾಲಾ ಕೊಠಡಿಗಳ ದುರಸ್ತಿ, ಅದರಲ್ಲಿ 13 ಶಾಲೆಗಳು ದುರಸ್ತಿಗೆ ಬಂದಿವೆ ಸರ್. ಅದು 13 ಕೂಡ ಕಂಪ್ಲೀಟ್ ಆಗಿದೆ. ಆಮೇಲೆ ಅದರ ಮುಂದುವರಿದ ಹಂತದಲ್ಲಿ ಮತ್ತೆ 17 ಶಾಲೆಗಳು ಮಂಜೂರಾಗಿದೆ ಸರ್. ಅದು ಕೂಡ ಕಾಮಗಾರಿ ಹೋಗ್ತಿದೆ. ಅಂಗನವಾಡಿ ದುರಸ್ತಿಯಲ್ಲಿ 1 ಅಂಗನವಾಡಿಗೆ ಮಾತ್ರ ಬಂದಿದೆ ಮಳೆ ಹಾಕಿಯಲ್ಲಿ, ಅದು ಕೂಡ ಕಂಪ್ಲೀಟ್ ಆಗಿದೆ. ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ. ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ ಹೊಸದಾಗಿ 4 ಕಾಮಗಾರಿಗಳು ಅನುಮೋದನೆ ಆಗಿದೆ ಸರ್. ಅದರಲ್ಲಿ 2 ಕಾಮಗಾರಿ ಕಂಪ್ಲೀಟ್ ಆಗಿದೆ. 2 ಕಾಮಗಾರಿ ಯಾವುದದು? ಅದು ರಿಕ್ಷಾ ಸ್ಟ್ಯಾಂಡ್ ಮತ್ತೆ ರಸ್ತೆ. ಅದನ್ನು ಮುಗಿಸಿ ಬೇಗ. ಈಗ ಒಂದು 10 ಡೇಸಲ್ಲಿ ಇದು ಕೆದಿಲ್ಲದೆಲ್ಲ ಹಾಗೇನೇ ಇದೆ, ಇನ್ನು ಅರ್ಧ ಮಾಡಿರ್ತೀರ. ನೀವು ಬರೋಲ್ಲ? ಓಕೆ. ಆಮೇಲೆ ಸರ್ ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಲ್ಲಿ 2 ಕಾಮಗಾರಿ, ಅದು ಮುಖ್ಯಮಂತ್ರಿ ಇದೆ ಸರ್. ಎಲ್ಲಿ? ಅದು ಒಂದು ಆಫೀಸರ್ಸ್ ಕ್ಲಬ್ ಎಷ್ಟು? 5 ಲಕ್ಷಕ್ಕೆ 2 ಕಾಮಗಾರಿ ಕಂಪ್ಲೀಟ್ ಆಗಿದೆ. ಇನ್ನೊಂದು ಗೌರ್ಮೆಂಟ್ ಆಗಿದೆ ಸರ್. ಹಾಂ, ಪ್ರಗತಿ ಆಗಿದೆ ಸರ್. ಎಷ್ಟು? 5 ಲಕ್ಷ ಹಿಂದೆ ಅಲ್ಲ ಸರ್, ಈಗ ಬಂದಿಲ್ಲ. ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಲ್ಲಿ ಸರ್ 23-24ರಲ್ಲಿ 27 ಕಾಮಗಾರಿ. ಅದರಲ್ಲಿ ಈಗ 16 ಫೆಬ್ರವರಿ 8ರಲ್ಲಿ 16 ಕಂಪ್ಲೀಟ್ ಆಗಿದೆ ಸರ್. ಈಗ ಪ್ರೆಸೆಂಟ್ 23 ವರ್ಕ್ ಕಂಪ್ಲೀಟ್ ಆಗಿದೆ. ಎಲ್ಲ ಆಗಿದೆ? 23 ಸರ್, ಇನ್ನು 4 ವರ್ಕ್ ಆಗಿದೆ. ಎಲ್ಲಿದೆ ಬಾಕಿ ಆಗಿದೆ?
ಅದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕಳಿಸಿದೆ ಸರ್. ಈಗ ಬರ್ತಾ ಇದೆ. ಯಾರು ಅಪ್ರೂವಲ್ ಕೊಡಬೇಕು? ಎ ಸಿ ಅವರು ಟ್ರಾನ್ಸ್ಫರ್ ಆಗಿ ಬರ್ತಾರೆ ಸರ್. ಒಂದು ಡಾಂಗ್ಲ್ ಚೇಂಜ್ ಆಗಿದೆ. ಹೊಸ ಎ ಸಿ ಬಂದ ಮೇಲೆ ಡಾಂಗ್ಲ್ ಆಗಿ ಮ್ಯಾನುವಲ್ ಫೈಲ್ ಹೋಗಿದೆ, ಈ ಆಫೀಸಲ್ಲಿ ಫೈಲ್ ಹೋಗಿಲ್ಲ, ಅದು ಹೋಗಿ ಈಗ ಅಪ್ರೂವಲ್ ಆಗಿ ಬಂದಿದ್ದಾರೆ. ಬರ್ತಾ ಇದೆ ಸರ್, ಡಿಲೇ ಆಗ್ತಾ ಇಲ್ಲ. ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ಲಿಕ್ಕೆ ಹೇಳಿ, ಅದು ಮುಗಿಸಿ. ಅದು 23-24 ತಾನೆ. ಹೌದು ಸರ್, ಅಂದರೆ ಅದು ಅವರು ಅನುದಾನ ಬಂದಾಗೆ ಕಳಿಸ್ಬೋದು. ಮೊದಲೇ ಇಷ್ಟಲ್ಲಿ ಕಳಿಸಲಿಲ್ಲ, ಹಾಗೆ ಫಸ್ಟ್ ಕಳಿಸಿದೆಲ್ಲ ಕಂಪ್ಲೀಟ್ ಆಯಿತು. ಈಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟ ತಕ್ಷಣ ಆಮೇಲೆ 24-25ರಲ್ಲಿ 14 ಕಾಮಗಾರಿ ಆಗಿದೆ ಸರ್. ರಸ್ತೆ ತಡೆ ಕಟ್ಟುವಂಥದ್ದು ಇಲ್ಲ ಸರ್, ಆ ಥರ ಯಾವುದಿಲ್ಲ. ಆ ಥರ ಇದ್ದರೆ ರಸ್ತೆ ಇದ್ದದನ್ನು ಬಂದ್ ಮಾಡಲಿಕ್ಕೆ ಅದಕ್ಕೆ ಆಗೋದಿಲ್ಲ. ಏನೇ ಅಲ್ಲಿಂದ ಇಲ್ಲಿಂದ ಸ್ಟೇ ಅದು ಇದೆಲ್ಲ ತರ್ತಾರೆ. ಅದು ಕೋರ್ಟಲ್ಲಿ ಬರುವಂಥ ಸ್ಟೇಗಳು ಪರ್ಟಿಕ್ಯುಲರ್ ರಸ್ತೆಗೆ ಅಂತ ಇರುವುದಿಲ್ಲ. ಕೋರ್ಟಲ್ಲಿ ಹಾಕಿರುವಂಥದ್ದು ಒಂದು, ಇಲ್ಲಿ ಹೇಳಿರುವಂಥದ್ದು ಒಂದು. ಆ ಥರ ಇದ್ದರೆ ಯಾರಾದರೂ ಅಧಿಕಾರಿಗಳು ಅಲ್ಲಿ ರಸ್ತೆಗೆ ಪ್ರಾಮುಖ್ಯತೆ ಕೊಡಬೇಕು. ಅಲ್ಲಿ ಪೊಲೀಸ್ನವರು ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಅಲ್ಲಿ ಕೋರ್ಟ್ ತಡೆ ಇದೆ. ಅದು ಕೋರ್ಟ್ ತಡೆ ವರ್ಗ ಜಾಗದಲ್ಲಿ ಇದ್ರೆ ಮಾತ್ರ ಸಿಗುವಂಥದ್ದು, ಇಂಜೆಕ್ಷನ್ ಎಲ್ಲ ಸಿಗುವಂಥದ್ದು. ಯಾವುದಕ್ಕೆ ಒಂದು ತಡೆದಿರ್ತಾರ ಸರ್ವ ಬಾರಿಗೆ ರಸ್ತೆಗೆ ಅಲ್ಲಿ ಕುಕ್ಕಿ ಜಾಗದಲ್ಲಿ ಇರ್ತದೆ, ಬೇರೆ ಜಾಗದಲ್ಲಿ ಇರ್ತದೆ. ಅದನ್ನೆಲ್ಲ ಮಾಡಿಕೊಂಡು ಹೋಗ್ಬೇಕು. ರಸ್ತೆಗೆ ಪ್ರಾಧಾನ್ಯತೆ ಕೊಡಬೇಕು. ಅಂಗನವಾಡಿ ಕೇಂದ್ರ ಕಟ್ಟಡಗಳ ದುರಸ್ತಿ, ಶಾಲಾ ಕಟ್ಟಡಗಳ ದುರಸ್ತಿ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಜಿಲ್ಲಾ ಪಂಚಾಯತ್ ಅನುದಾನದ ಕಾಮಗಾರಿಗಳು ಕಂಪ್ಲೀಟ್ ಆಗಿದೆ. ಮಲೆನಾಡು ಪ್ರದೇಶ ಅಭಿವೃದ್ಧಿಯಲ್ಲಿ 2 ಕಾಮಗಾರಿ ಮಾತ್ರ ಪ್ರಗತಿಯಲ್ಲಿದೆ ಸರ್. ಏನು ರಿಕ್ಷಾ ಸರ್? ಒಂದು ರಿಕ್ಷಾ ಸ್ಟ್ಯಾಂಡ್ ಒಂದು ರಸ್ತೆ ಎಲ್ಲಿ? ಅಶ್ವತ್ಥ ಹಾಂ, ಇನ್ನಾಗಿಲ್ಲ. ಅದೀಗ ಪ್ರಗತಿ ತೆರುವಾಯ ಎಲ್ಲ ನಿಮಗೆ ಬರ್ತದೆ ತಾನೆ? ತೆರುವಾಯ ರಿಕ್ಷಾ ಸ್ಟ್ಯಾಂಡ್ ಆಗಿದೆ. ಅದು ಅದಾಗಿದೆ. ತೆರುವಾಯ ಇದಾಗಿದೆ, ಮಿದಿಲದ್ದು ಆಗಿದೆ. ಓಕೆ, ಇದ್ರದ್ದು ಆಗಲಿಲ್ಲ, ಫಿನಿಶ್ ಆಗಲಿಲ್ಲ. ಅದು ಮಾಡಿದ್ದಾರೆ, ಫಿನಿಶ್ ಆಗಲಿ. ಓಕೆ. ಮತ್ತೆ ಟಾಸ್ಕ್ ಫೋರ್ಸ್ ನಿರ್ವಹಣಾ ಅನುದಾನದಲ್ಲಿ 4 ಕಾಮಗಾರಿಗಳು 2 ಕಂಪ್ಲೀಟ್ ಆಗಿದೆ, 2 ಈಗ ಮಾಡ್ತೇವೆ. ಓಕೆ. ಎಷ್ಟು ವರ್ಕಿಂಗ್ ಕಂಡೀಷನು, ಎಷ್ಟು ಡೆಡ್, ಎಲ್ಲಿ ನೀರಿದೆಯಾ ಎಲ್ಲದರಲ್ಲೂ? ಇಲ್ಲಿವರೆಗೆ ನೀರಿದೆ ಸರ್. ಮೆಂಟರಿಂಗ್ ಮಾಡೋದಂದ್ರೆ ಒಂದು ಪ್ಲೇಸಲ್ಲಿ ಕಲ್ಲೂರಲ್ಲಿ ನೀರು ನಮ್ಮಿಂದ ರೀಸೆಂಟಾಗಿ ಹೆಂಡರಾಗಿದೆ ಪಂಚಾಯತ್ಗೆ. ಅದು 9 ವರ್ಷದಿಂದ ಇನ್ನೂ ರನ್ ಮಾಡ್ತಾ ಇದೆ ಪಂಚಾಯತ್. ಈಗ ನೀರಿಲ್ಲದಲ್ಲಿ ಅಂದ್ರೆ ಏನು ಮಾಡೋದು? ಏನಾದರೂ ಬಜೆಟ್ ಇದೆ ನಿಮಗೆಲ್ಲ ರೀಫ್ರೆಶ್ ಮಾಡಲಿಕ್ಕೆ? ಸರ್, ಈಗಾಗಲೇ ಕುಣಿಪಡ್ಲಿ ಡ್ರೈ ಆಯಿತು ಸರ್ 2 ಬೋರ್ವೆಲ್ಲು. ಪಂಚಾಯತಿಂದಲೇ 15 ಫೈನಾನ್ಸ್ ಪ್ರೊವಿಷನ್ ಮಾಡಿ ಈಗ ಬೋರ್ವೆಲ್ ತೆಗಿತೇವೆ ಸರ್. ಮತ್ತು ಒಳಮುಗ್ರು ಮತ್ತು ಲೆಟರ್ ಪ್ರೊವಿಷನ್ ಮಾಡ್ತೇವೆ ಸರ್. ಪಂಚಾಯತಿಂದ 15 ಫೈನಾನ್ಸಲ್ಲಿ 60% ಪ್ರೊವಿಷನ್ ತಗೊಂಡು ಅದನ್ನೇ ಮಾಡ್ತೇವೆ. ಒಂದು ಪ್ಲೇಸ್ 2 ಕಡೆ ಸಮಸ್ಯೆ ಬಂದಿದೆ ಸರ್. ಇಲ್ಲಿವರೆಗೆ ಒಳಮಕ್ಳಿಗೆ ಇವತ್ತು ಬೋರ್ವೆಲ್ ಹೋಗಿದೆ ಸರ್. ಮಾಡೋದಕ್ಕೆ ನಾಳೆ ಪಂಚಾಯತಿಂದ ವ್ಯವಸ್ಥೆ ಮಾಡ್ತೇವೆ ಸರ್. SSTP ಸರ್ 2 ಸ್ಯಾಂಕ್ಷನ್ ಆಗಿದೆ ಸರ್. ಒಂದು 24 ಮೆಕ್ಕಿಲಡಿ ಹೋಗಿ ಸರ್, ಒಂದು ಕೊಳತಿಗೆ 34 ಮೆಕ್ಕಿಲಡಿ ಒಂದು ಸ್ವಲ್ಪ ಸೈಟ್ ಇಶ್ಯೂ ಆಗಿದೆ ಸರ್. ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಜಾಗ ಸಮಸ್ಯೆಯಾಗಿ ಸ್ಟಾಪ್ ಆಗಿದೆ ಮೆಕ್ಕಿಲಡಿ. ಅದು ರುದ್ರಪುರಿಯಲ್ಲಿ ಬರ್ತದೆ ಅಂತೇಳಿ ಸ್ವಲ್ಪ ಅದಕ್ಕೆ ಅಬ್ಜೆಕ್ಷನ್ ಆಗಿ ಪ್ರಾಬ್ಲಮ್ ಆಗಿದೆ ಸರ್. ಸರ್ವೆಗೆ ಬಂದಿದ್ದೀವಿ ಸರ್. ಸರ್ವೆ ಆದಮೇಲೆ ಅದು ಜಾಗ ಕ್ಲಿಯರ್ ಯಾಕೆ ಆ ಕಡೆ ಈ ಕಡೆ ಮಾಡಿ ತೆಗಿದೆ? ಅದಕ್ಕೆ ಸರ್ ಕ್ಲಿಯರ್ ಮಾಡ್ತೇವೆ. ಒಂದು ಸರ್ವೆ ಮಾಡಿ ಯಾಕೆ ಎಲ್ಲ ರುದ್ರ ಮನೆಗೆ ಬಿಟ್ಟು ಈ ಕಡೆ ತೆಗೆದು ಅದಕ್ಕೆ ಕೆಳಗಡೆ ತೆಗಿತೇವೆ ಸರ್. ಕ್ಲಿಯರ್ ಮಾಡ್ತೇವೆ. ತೆಗೆದು ಕ್ಲಿಯರ್ ಮಾಡಿ. ಅದಕ್ಕೆ ಇನ್ನು ಇನ್ಸ್ಪೆಕ್ಷನು ಅದಕ್ಕಿಂತ ಟೈಮ್ ತಗೊಳ್ಬೇಡಿ. ನೋಡಿ, ಕುಡಿಯುವ ನೀರು ಎಲ್ಲಾದರೂ ತೊಂದರೆ ಆದರೆ PDOಗಳನ್ನೇ ರೆಸ್ಪಾನ್ಸಿಬಿಲಿಟಿ ಮಾಡ್ತೇವೆ. PDOಗಳೇ ರೆಸ್ಪಾನ್ಸ್. ದಯಮಾಡಿ ಈಗಲೇ ಪ್ರಿಪರೇಷನ್ ಆಗಿ. ಈಗ ಇನ್ನೊಂದು 2 ತಿಂಗಳು 3 ತಿಂಗಳು ಏನೋ ಮೊನ್ನೆ ಬಂದಿದೆ ಸ್ವಲ್ಪ, ಆದರೂ ನಾವು ಪ್ರಿಪರೇಷನ್ ಆಗಿರಬೇಕು. ಕುಡಿಯುವ ನೀರಲ್ಲಿ ಅಲ್ಲಿ 4 ದಿವಸ 8 ದಿವಸ ಕೊಡಲಿಕ್ಕೆ ಇರೋದು, ಮತ್ತು PDOಗಳು ದುಡ್ಡಿಲ್ಲ ಅಂತ ಹೇಳೋದು. ಅಲ್ಲಿ ಯಾರಾದರೂ ನಮ್ಮ ರಾಜಕೀಯದವರಿದ್ದರೆ, ಅವರು ಬೇರೆ ಪಕ್ಷದವರಲ್ಲಿದ್ದರೆ ಅಲ್ಲಿ ನೀರು ಬಳಸಲಿಕ್ಕಿಲ್ಲ. ಇದಕ್ಕೆಲ್ಲ ಅವಕಾಶಗಳಿಲ್ಲ. PDOಗಳನ್ನೇ ರೆಸ್ಪಾನ್ಸಿಬಿಲಿಟಿ ಮಾಡಲಿಕ್ಕೆ. ಅದು ಬೋರ್ವೆಲ್ಲು ಯಾವಾಗ ಡ್ರೈ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸರ್. ಖಾಸಗಿ ಬೋರ್ವೆಲ್ ಎಲ್ಲ ಟ್ಯಾಂಕರಲ್ಲಿ ಕೊಡಿಯಲ್ಲ, ದಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಕಾನೂನಲ್ಲೇ ಬರೆದಿದೆ, ಕುಡಿಯುವ ನೀರನ್ನು ಕೊಡಬೇಕು. ಅಲ್ಲಿ ಬೋರ್ವೆಲ್ ಡ್ರೈ ಆದರೆ ಟ್ಯಾಂಕರಲ್ಲಿ ಕೊಡಬೇಕು. ನೀವು ಪ್ರಿಪರೇಷನ್ ಮಾಡ್ಕೊಂಡಿರಬೇಕು. ಅದಕ್ಕೆ ದುಡ್ಡು ಕೊಡುವುದು ನಿಮ್ಮ ಅಧಿಕಾರಿಗಳದ್ದು, ಸರ್ಕಾರದ್ದು ನಮ್ಮ ಜವಾಬ್ದಾರಿ. ಇವತ್ತಿಗೆ ಈಗ ಪ್ರಶ್ನೆ ಹಾಕಿದ್ದೀನಿ, ಮುಖ್ಯಮಂತ್ರಿ ಹೇಳಿದ್ದಾರೆ ಎಷ್ಟು ದುಡ್ಡು ಕುಡಿಯೋ ನೀರಿಗೆ ಏನು ಬೇಕಾಗ್ತದೆ ಅಂತ ಪ್ರಪೋಸಲ್ ಕೊಡಿ, ನಿಮ್ಮ ಹತ್ರ ಬಂದದನ್ನು ಇದ್ರೆ ಕೊಡಿ ಅಂತ ಹೇಳಿದ್ದಾರೆ. 25 ನೀವು ಕೊಡಬೇಕಲ್ಲ. ನಾನು ಮೊನ್ನೆ ಕೊಡುವಾಗ ಪ್ರಿಯಾಂಕ್ ಖರ್ಗೆ ಹತ್ರ ಇದೆ ಫೈಲು. ಅದಕ್ಕೆ ನಿಮ್ಗೆ ವರ್ಕ್ ಲಿಸ್ಟೇ ಇಲ್ಲ, ಅದನ್ನು ಯಾಕೆ ಸ್ಯಾಂಕ್ಷನ್ ಮಾಡುವ ಅಂತ ಕೇಳ್ತಾರೆ. ಲಿಸ್ಟ್ ಮಾಡಿ ಕೊಡಿ, ಇಮಿಡಿಯೇಟ್ 1 ವಾರ ಕೊಟ್ಟು ಕೊಡ್ತಾರೆ. ಅದರಲ್ಲಿ ಯಾವಾಗ ಅದು ಅಲ್ಲಿ ಹೋಗಲಿಲ್ಲ ಅಂತ ನಾನು ಹೇಳೋದು. ನಾನು ನಿನ್ನೆಲ್ಲ ಮೊನ್ನೆ ಇದರ ಬಗ್ಗೆ ಚರ್ಚೆ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಫೈಲ್ ಇದೆ. ಅವರು ಯಾವುದೆಲ್ಲ ಲೀಸ್ಟ್, ನಾನೇ ಅದರಲ್ಲಿ ಲಾಸ್ಟ್ 2-3 ಬೋರ್ವೆಲ್ ನಮ್ಮನ್ನು ತೆಗೆದಿದ್ವಿ ಹಿಂದೆ. ಅದಕ್ಕೆ ವರ್ಕ್ ಲಿಸ್ಟ್ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಹೇಳಿ 29 ವರ್ಕ್ ಲಿಸ್ಟ್ ಕಳಿಸ್ಕೊಟ್ಟಿದ್ದೀನಿ ಸರ್. ನಮಗೆ ಬಂದದ್ದು ಅದು ಫಾಲೋ ಮಾಡಲಿಕ್ಕೆ ಹೇಳಿ.
ಇನ್ನೊಂದು ಕೊಟ್ಟಿಗೆಯಲ್ಲಿ ಅದು ಸ್ವಲ್ಪ ಸಮಸ್ಯೆ ಅಂದರೆ ಮರಗಳೇ ಸರ್ ನಮ್ಮ ಭಾಗದಲ್ಲಿ ಅದೆಲ್ಲ ಕಡಿದಿದೆ ಸರ್ ಈಗ. ಮನೆಯಲ್ಲಿ ಒಂದು ಕರೆಂಟ್ ಕನೆಕ್ಷನ್ ಆಗಲಿಲ್ಲ ಅಂತ ನಾನು ಫೋನ್ ಮಾಡಿದ್ದು, ನಿಮಗೆ ಫೋನ್ ಮಾಡಿದ್ದಾನೆ? ಯಾರು ಬಂಟ್ವಾಳದವ್ರು ಯಾರು ಕರೆಂಟ್ ಕನೆಕ್ಷನ್ ಆಗಲಿಲ್ಲ, ಬಲ್ಲಾಡ ಇಲ್ಲ ಎಲ್ಲಿಯದು ಬೋರ್ಡ್ ರೆಡಿ ಆಗಿದೆ, ಬಾಕಿದೆಲ್ಲ ಆಗಿದೆ, ಅದಕ್ಕೆ ಕರೆಂಟ್ ಕನೆಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರು. ಮತ್ತೆ ಮೆಸ್ಕಾಂನವರಿಗೂ ಮಾತಾಡಿದ್ರು. ಯಾರು ಪ್ರದೀಪ್ ಅದು? ನಮ್ಮಲ್ಲಿ ಕರ್ನೂರು ಪಾದೆನೋ ಒಂದು ಪ್ಲೇಸಲ್ಲಿ ಪೆಂಡಿಂಗ್ ಇದೆ. ಯಾವುದು? ಕರ್ನೂರು ಪಾದೆ, ಇಂಟರ್ನೆಟ್ ಮಂಡೂರು ಕರ್ನೂರು ಪಾದೆ ಇದೆ. ಹಾಂ, ಅದೊಂದು ಪೆಂಡಿಂಗ್ ಇದೆ ಸರ್. ಅದಕ್ಕೆ ಮೆಸ್ಕಾಂ ದುಡ್ಡು ಕಟ್ಟಿದ್ದೀವಿ ಸರ್. ಅದು ವರ್ಕೌಟ್ ನಿನ್ನೆ ಆಗಿದೆ ಸರ್. ಈಗ ಕೆಲಸ ಮಾಡ್ತೀವಿ ಸರ್. ಅದೊಂದಾದ್ರೆ ಮತ್ತೆ ಯಾವುದು ಅಲ್ಲ ಯಾರ್ದು ಬೇರೆ ಬಂಟ್ವಾಳ ಭಾಗದಲ್ಲಿ ಯಾರಾದರೂ ಮೆಸ್ಕಾಂದು ಕನೆಕ್ಷನ್ ಆಗದೆ ಬಾಕಿ ಇದ್ದದ್ದು ಯಾವ್ದಾದ್ರು ಇದೆಯಾ? ಹಾಂ ಹಾಂ, ಏನು ಪ್ರಾಬ್ಲಮ್? ಹಾಂ, ಇನ್ನೊಂದು ಮೂರಿದೆ ಅಂತ ಹೇಳಿದ್ರಲ್ಲ, 2 ವರ್ಷ ಕಂಪ್ಲೀಟ್ ಆಗಲಿ, ಇನ್ನೊಂದು ಓಕೆ ಬಾಕಿದೆ. ಯಾಕೆ ಅಲ್ಲ ರೀ, ಎಷ್ಟು ವರ್ಷ ಆಯಿತು ಈ ಪ್ರಾಜೆಕ್ಟ್ಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದಾರೆ? ಹಾಂ, ಇದೇನು ಮದುವೆಗೆ ಊಟದ ವಾದ್ಯ ಮತ್ತೆ ಏನು ಕೊಚ್ಚಕ್ಕೆ ಹೋಗ್ಲಿಕ್ಕ? ಒಂದು ಗಾದೆ ಇದೆ, ಲಾಸ್ಟ್ ಸೀಸನ್ಗೆ ನಾವು ನೀರು ಕೊಡಬೇಕಿತ್ತು. ಈಗ ಯಾರು ಅಲ್ಲಿ ಮೆಸ್ಕಾಂ ಯಾರು? ಏನೋ ನೀವು ಅವ್ರದ್ದು ಪ್ರಾಬ್ಲಮ್ ಇದೆಯಾ ಮೆಸ್ಕಾಮ್ದು? ಬಂಟ್ವಾಳ ಯಾರು? ಬಂಟ್ವಾಳ ಮೆಸ್ಕಾಂ ಯಾರು ಬಂತಾರೆ? ಹಾಂ, ಬಂಟ್ವಾಳ ಡಿವಿಷನ್ ಯಾರು ಎಕ್ಸಿಟ್ ಇಂಜಿನಿಯರ್? ಎಕ್ಸಿಟ್ ಇಂಜಿನಿಯರ್ ತಗೊಳ್ಳಿ ಬಂಟ್ವಾಳ. ಯಾರು ಬಂದಿಲ್ವಾ ಅಲ್ಲಿಂದ? ನಿಮಗೆ ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಬಂದರೆ ನೀವು ದುಡ್ಡು ಕಟ್ಟಿದ್ದೀರಾ? ಪೇಮೆಂಟ್ ಆಗಲಿಲ್ಲ, ಮೆಸ್ಕಾಮ್ದು ಪೇಮೆಂಟ್ ಆಗಲಿಲ್ಲ, ಮತ್ತೆ ನೀವು ಕೊಡ್ತಾರೆ ಅವ್ರು ಕರೆಂಟ್? ಯಾಕೆ ಇಲ್ಲ, ಯಾಕೆ ಅಂತ ನಾನು ಕೇಳೋದು ನಿಮ್ಮ ಹತ್ರ. ನೀವು ತಾನೇ ಅದಕ್ಕೆ ಹಾಂ, ನೀವು ಹೊಸಬ್ರು ಬಂದದ? ಎಷ್ಟು ಸಮಯ ಆಯಿತು? ನಿಮ್ಮ ಹೈಯರ್ ಆಫೀಸರ್ ಯಾರು? ಯಾರು? ಹಾಂ, ಮೈನರ್ ಇರಿಗೇಷನ್, MI ರೂರಲ್ ವಾಟರ್ ಸಪ್ಲೈ. ಏನು ಹೇಳ್ತಾರೆ? ನೀವು ಗೊತ್ತಿಲ್ವಾ ಅದ್ರ ಬಗ್ಗೆ? ಏನು ಮಾಹಿತಿ ಇಲ್ವಾ? ಕಲ್ತ ವರ್ಷದ್ರಿ ಹಣ ಬಂದಿರಲಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ಗೆ ಕಂಪ್ಲೀಟ್ ಮಾಡಲಿಕ್ಕೆ ತಾನೇ ಅದು. ಲಾಸ್ಟ್ 2023-24 ಕಂಪ್ಲೀಟ್ ಮಾಡಲಿಕ್ಕೆ 25-24-25 ಇದ್ದೇವೆ. ಬೇಗ ಮಾಡಿ ಇಮಿಡಿಯೇಟ್. ನೆಕ್ಸ್ಟ್ ಏನು ಬಹುಗ್ರಾಮ ಕುಡಿಯೋದು ಏನು ಅಪ್ಡೇಟು? ಈಗ ಕೆಲವು ಪಂಚಾಯತಿಂದ ಕಾಲ್ ಮಾಡಿರ್ತಾರೆ, ಒಂದು ಪಂಚಾಯತ್ಗೆ 7 ಟ್ಯಾಂಕ್ ಇದ್ದರೆ ಇವರು 4 ಟ್ಯಾಂಕ್ ಕನೆಕ್ಷನ್ ಕೊಡ್ತಾರೆ, ಫ್ಯಾಕ್ಟ್ರಿ ಕೊಡ್ತಿಲ್ಲ ಅಂತ ಹೇಳಿ ಸರ್ ಕಂಪ್ಲೇಂಟ್ಸ್ ಬೇಕೆಂಡ್ರು ಅಂತ ಎಲ್ಲ ಟ್ಯಾಂಕ್ಗಳಿಗೆ ಕೊಟ್ಟರೆ ಮತ್ತೆ ಬಹುಗ್ರಾಮ ಕುಡಿಯೋದು ಏನು ಅಪ್ಡೇಟ್ ಆಗಿದೆ, ಏನು ಡೆವಲಪ್ಮೆಂಟ್ ಆಗಿದೆ, ಏನು? ಪುತ್ತೂರಲ್ಲಿ ಒಟ್ಟು ಈಗ 75 ಕಿಲೋಮೀಟರ್ HDB ಪೈಪ್ಲೈನ್ ಕಂಪ್ಲೀಟ್ ಆಗಿದೆ ಸರ್. ಎಕ್ಸಿಟ್ ಇಂಜಿನಿಯರ್ ಮೆಸ್ಕಾಂ 75 ಕಿಲೋಮೀಟರ್ HDB ಪೈಪ್ಲೈನ್ ಕಂಪ್ಲೀಟ್ ಆಗಿದೆ ಸರ್. ಟೋಟಲ್ ನಮ್ಮಲ್ಲಿ ಬರೋದು 340 ಕಿಲೋಮೀಟರ್. ಮತ್ತೆ MS ಪೈಪಲ್ಲಿ 75 ಕಿಲೋಮೀಟರ್ ಬರ್ತದೆ ಸರ್. ಅದರಲ್ಲಿ 100 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಸರ್. ಪ್ರೋಗ್ರೆಸ್ ಇದೆ ಸರ್. ಮಳೆ ಬಂದ್ರೆ 2 ದಿನ ಸ್ಟಾಪ್ ಮಾಡಿದೆ ಸರ್. ಈ ಮಳೆ ಬಂದ್ರೆ ಸರ್ 2 ದಿನ ಸ್ಟಾಪ್ ಮಾಡಲಿಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ನೋಡ್ರಲ್ಲ, 8 ದಿನ ಮಾಡ್ತೇವೆ ಸರ್. ನಿನ್ನೆ ಮತ್ತೆ 2 ದಿನ ಮಾಡ್ತೇವೆ ಮಾಡಿ ಮತ್ತೆ ನಾಳೆ. ಈಗ ಬಹುಗ್ರಾಮ ಕುಡಿಯುವ ನೀರು ಏನು ಪ್ರಾಜೆಕ್ಟ್ ತಂದು 1,010 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಸೊ ನಿಮಗೆ ಗೊತ್ತಿದೆ ಎಲ್ಲ ಕಡೆ 24 ಅವರ್ಸ್ ನೀರು ಕೊಡಬೇಕು ಅಂತ ನಾವು ಮಾಡಿರುವಂಥ 55 ಲೀಟ್ರು ಒಂದು ಪರ್ ಕ್ಯಾಪಿಟಲ್ ಮಾಡುವಂಥದ್ದು. ಇನ್ನು 25 ವರ್ಷಕ್ಕೆ ಪ್ರಾಜೆಕ್ಟ್ ಮಾಡಿರುವಂಥದ್ದು. ಈಗ ಎಲ್ಲ ಟ್ಯಾಂಕ್ಗಳು ಹಿಂದೆ ಇರುವಂಥ ಎಲ್ಲ ಟ್ಯಾಂಕ್ಗಳಿಗೂ ಕೂಡ ಕನೆಕ್ಟ್ ಮಾಡ್ತೀರಾ, ಅಲ್ಲ ಕೆಲವು ಟ್ಯಾಂಕ್ಗಳಿಗೆ ಮಾತ್ರ ಮಾಡ್ತೀರಾ? ಎಲ್ಲ ಟ್ಯಾಂಕ್ ಈ ಹಿಂದೆ ಪಂಚಾಯತಿನಲ್ಲಿರುವಂಥ ಎಲ್ಲ ಟ್ಯಾಂಕ್ಗಳಿಗೂ ಕೂಡ ಕನೆಕ್ಟ್ ಮಾಡ್ತೀವಿ. ಈಗ ಒಂದು ಸ್ವಲ್ಪ ಯಾವಾಗಲೂ ಶಿಥಿಲ ಆಗಿರೋದು ಬಿಟ್ಟು ಸರ್
ನಮ್ಮ ಡಿಸೇಬಲ್ ಹೊಸದಾಗಿರೋ ಟ್ಯಾಂಕಿಂಗ್ ಮಾಡ್ತೀವಿ. ಬಟ್ ನೀವು ಹೊಸದಲ್ಲಿ ಆಗಿರೋದಕ್ಕೆ ಮಾಡಿದರೆ ಬಾಕಿದ ಟ್ಯಾಂಕಲ್ಲಿ ನೀರಿಗೆ ಹಳೆದು ಮಾಡ್ತಾ ಇದೀವಿ ಸರ್. ಆ ಪ್ಲೇಸಲ್ಲಿ ಎಕ್ಸಾಕ್ಟ್ಲಿ ಅದೇ ಆ ಏರಿಯಾಗೆ ಹಳೆ ಟ್ಯಾಂಕ್ ಇದ್ದು ಅದು ಶಿಥಿಲವಾಗಿ ಮತ್ತೆ ಹೊಸ ಟ್ಯಾಂಕ್ ಕಟ್ಟಿದ್ರೆ ಹಳೆ ಟ್ಯಾಂಕ್ ಇದ್ದು ಹೊಸ ಮಾಡ್ತಾ ಇದ್ದೀವಿ ಸರ್. ಬಟ್ ಎರಡು ಫಂಕ್ಷನಲ್ ಇದ್ರೆ ಎರಡು ಮಾಡ್ತಾ ಇದ್ದೀವಿ. ಎಷ್ಟಿದೆ ಅಷ್ಟು ಮಾಡ್ತೀವಿ. ನಮಗೆ DPR ಅಲ್ಲಿ ಸ್ವಲ್ಪ ಬಿಟ್ಟು ಹೋಗಿದೆ ಸರ್. DPR ಅಲ್ಲಿ ಕೆಲವು ಬಿಟ್ಟು ಹೋಗಿದೆ, ಅದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸರ್. ಹಾಂ, ಅದೇ ಹೇಳಿದ್ದು ನಾನು. ಈಗ ಕೆಲವು ಪಂಚಾಯತಿಂದ ಕಂಪ್ಲೇಂಟ್ ಮಾಡ್ತಾ ಇದೆ. ಈಗ JJM ಅಲ್ಲಿ ಬಿಟ್ಟೋಗಿರೋದು ಇದರಲ್ಲಿ ಅಲ್ಲ, ಕೆಲವು ಟ್ಯಾಂಕ್ ಓಲ್ಡ್ ಟ್ಯಾಂಕ್ ಈ ಇದರಲ್ಲಿ ಮಲ್ಟಿವಿಲೇಜ್ ಸ್ಕೀಮಲ್ಲಿ ಬಿಟ್ಟು ಹೋಗಿದೆ, ಅದು ಆ್ಯಡ್ ಮಾಡ್ಕೊಂಡು. ಎಕ್ಸಿಸ್ಟಿಂಗ್ ಟ್ಯಾಂಕ್ ಇದ್ರೆ ಕನೆಕ್ಷನ್ ಬಿಟ್ಟೋಗಿದ್ರೆ ಅದು ಆ್ಯಡ್ ಮಾಡ್ಬೇಕು. ಹಲೋ, ಪುತ್ತೂರು MLA ಮಾತಾಡ್ತಾ ಇದ್ದೀನಿ. ನಿಮಗೆ ಇವತ್ತು KDP ಮೀಟಿಂಗ್ ಇದು ಬಂದಿಲ್ವಾ? ಬಂದಿಲ್ಲ? ಹಾಂ, ಮೇಲ್ ಹಾಕಿದಾರಂತ ಇಲ್ಲಿಂದ ನೋಡಿ, ನಿಮ್ಮ ಕಚೇರಿ ಚೆಕ್ ಮಾಡಿ. ಹಾಂ, ಯಾರು ಬಂದಿಲ್ಲ ಇಲ್ಲಿ ಇದ್ರೆ ಕಳಿಸ್ಕೊಡಿ. ಇಲ್ಲಿಗೆ ಯಾರು ಕಳಿಸ್ಕೊಡಿ, ಅಲ್ಲಿ ಬಿಟ್ಟದ ಅವರಿದ್ದರೆ ಅವ್ರಿಗೆ ಹೋಗಲಿಲ್ಲ ಅಂತ ಮೇಲ್. ಹ್ಞೂ ಈಗ ಹೇಳಿದೆ ಸರ್ ಪುತ್ತೂರಲ್ಲಿ. ಬಾಕಿ ಪೊಲೀಸ್ ಸ್ಟೇಷನ್ ಎಲ್ಲ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಬರ್ತಾ ಇದೆ. ಅದಕ್ಕೆಲ್ಲ ಬೇಸಿಕ್ ಕ್ಲಿಯರೆನ್ಸ್ಗೆ ಆಮೇಲೆ ಅಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್ ಅಧಿವೇಶನ ಆದ ಕೂಡಲೇ ನಾವು ಅವರ ಫಿಲ್ಟ್ರೇಷನ್ ಟ್ಯಾಂಕು ಮತ್ತು ಎಲ್ಲೆಲ್ಲಿ ಗ್ರಾಮದಲ್ಲಿ ಎಲ್ಲೆಲ್ಲಿ ಲೈನ್ ಆಗಿದೆ ಒಂದು ಭೇಟಿ ಕೊಡಬೇಕು. ಮಧ್ಯಾಹ್ನದವರೆಗೂ ಟ್ಯಾಂಕ್ ತಗೊಂಡು ನಿಮ್ಮದು ಮತ್ತು ಅವ್ರದ್ದು ಎಲ್ಲ ಕಡೆ ಏನು ಪರ್ಫಾರ್ಮೆನ್ಸ್ ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕೆಲಸಗಳು ಯಾವ ರೀತಿಯಾಗಿ. ಯಾಕಂದರೆ ನೆಕ್ಸ್ಟು ಮಳೆ ಸೀಸನ್ಗೆ ಆಗುವಾಗ, ನೀರಿನ ಸೀಸನ್ಗೆ ಆಗುವಾಗ ಅವ್ರದ್ದು 100% ಆಗಬೇಕು. ಅವರಿಗೆ 18 ಮಂತ್ಸ್ ಟೈಮ್, 16 ಮಂತ್ಸ್ ಅಂತ 18 ಮಂತ್ಸ್ ಅದರಲ್ಲಿಗೆ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಇನ್ನು ಎಕ್ಸ್ಟೆಂಡೆಡ್ ಪೀರಿಯಡಲ್ಲಿ ಹಾಂ, ಅದೇ ಅದರೊಳಗೆ ಆಗೋದಿಲ್ಲ. ಅದು ನೆಕ್ಸ್ಟ್ ಇದಕ್ಕಾದ್ರೂ ಮಾಡಬೇಕಲ್ಲ. ಬಂಟ್ವಾಳ ಮೆಸ್ಕಾಮ್ಗೆ ದುಡ್ಡು ಕೊಡಲಿಲ್ಲ ಅಂತ ಹೇಳ್ತೀರಿ, ಮೆಸ್ಕಾಮ್ ಹಾಕಿ ದೂರ ಮಾಡ್ತೀರಿ. ನೀವು ದುಡ್ಡು ಕೊಟ್ಟರೆ ತಾನೇ ಅವ್ರು ಮಾಡೋದು. ಮಾಡಿಸಿ ಬೇಗ, ಸ್ಪೀಡಪ್ ಮಾಡಬೇಕು. ಎಲ್ಲಿ ಊರು ನಿಮ್ಮದು? ಮೈಸೂರಿಗೆ ಊರು ಕೊಡ್ತಾ ಇದ್ದೀರಿ ವಾಪಸ್ ಹೋಗ್ಲಿಕ್ಕೆ? ಇಲ್ಲ, ಆದಷ್ಟು ಬೇಗ ಮಾಡಿ. ಬೆಳಿಗ್ಗೆ MBS ವರ್ಕಲ್ಲಿ ಬಂಟ್ವಾಳ ತಾಲೂಕಿಗೆ 5 ಟ್ಯಾಂಕಲ್ಲಿ 3 ರೌಂಡ್ ಸ್ಟಾರ್ಟ್ ಆಗಿದೆ ಸರ್. ಬಹುಗ್ರಾಮ ಬಹುಗ್ರಾಮ 5 ಟ್ಯಾಂಕ್ ಇರೋದ ಎಲ್ಲಿ ಬಂಟ್ವಾಳಕ್ಕೆ? ಹಾಂ, ಟೋಟಲ್ 21. ಬಂಟ್ವಾಳ ತಾಲೂಕಿಗೆ ಸಂಬಂಧ 5 ಟೋಟಲ್ 21 ಸಿಗುತ್ತೆ. ಟೋಟಲ್ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 21. ಯಾರು ಅವ್ರು ಮಾಡುವ ಟ್ಯಾಂಕ್ ಹೇಳೋದು ನೀವು? ಅವರು ಮಾಡುವ ಟ್ಯಾಂಕ್ ಒಂದು ಅಡಿಕೆ ಮತ್ತೆ ವಿಟ್ಲದಲ್ಲಿ ನಗರದಲ್ಲಿ ಒಂದು ಇದೆಯಾ? ಅಡಿಕೆ ಬಂದಿದೆ, ಮತ್ತೆ ವಿಟ್ಲ ಕೆದಿಲ ಕೆದಿಲಾದ್ರೂ ಒಂದಾಯಿತು. ಫಸ್ಟ್ ಬಂದು ಕೆದಿಲಕ್ಕೆ ಹೋಗ್ತದಲ್ಲ ನೀರು, ಕೆದಿಲದ ಎಷ್ಟು ಕೆಪಾಸಿಟಿ? ಸ್ಟಡಿ ಮಾಡಬೇಕ್ರಿ. ಸುಮ್ಮನೆ ಇಲ್ಲಿ ಬಂದು ನಿಂತ್ಕೊಂಡು ಏನು ಗೊತ್ತಿಲ್ಲ ನಮಗೆ. ನಾವು MLAಗಳಿಗೆ ನಮಗೆ ಗೊತ್ತಿದೆ ನೀರು ಎಲ್ಲಿ ಬೀಳ್ತದೆ ಅಂತ. ನಿಮಗೆ ಅಧಿಕಾರಿಗಳು ಅದನ್ನೇ ಬೆಳಗಿಂದ ಸಾಯಂಕಾಲ ಮಾಡೋವರೆಗೆ ನಿಮಗೆ ಗೊತ್ತಿಲ್ಲ. ಈಗ ನೀರು ಫಸ್ಟ್ ಬಂದು ಕೆದಿಲಕ್ಕೆ ಬೀಳುತ್ತಾನೆ. ಆ ಕೆದಿಲದ ಎಷ್ಟು ಟ್ಯಾಂಕ್ ಕೆಪಾಸಿಟಿ? ಅಲ್ಲಿಂದ ಮತ್ತೆ ನೀವು ವಿಟ್ಲ ಪಟ್ಟಣಕ್ಕೆ ಬರ್ತದೆ, ಅಲ್ಲೊಂದು ಟ್ಯಾಂಕ್ ಇದೆ. ಅನಂತರ ಬಿರುವೆಯಲ್ಲಿ ಒಂದು ಟ್ಯಾಂಕ್ ಇದೆ, ಅಲ್ಲಿಂದ ಲಿಫ್ಟ್ ಮಾಡುವಂಥದ್ದು. ಒಂದೊಂದು ಟ್ಯಾಂಕ್ ಎಷ್ಟು ಕೆಪಾಸಿಟಿ ಅಂತ ಗೊತ್ತಿರಬೇಕಲ್ಲ ನಿಮಗೆ. ಈಗ ಪೂರ್ತಿ ನೀರು ಹರಿಯುವಂಥದ್ದು ಎಂಟ್ರಿ ಆಗೋದು ಕೆದಿಲಕ್ಕಲ್ಲ, ಫಿಲ್ಟರ್ ಆಗಿ. ಎಷ್ಟು ಟ್ಯಾಂಕ್ ಇದು? ಇಲ್ಲಿ ಎಷ್ಟು ಕೆಪಾಸಿಟಿ? ಬಂಟ್ವಾಳದಲ್ಲಿ ಫಿಲ್ಟ್ರೇಷನ್ ಕೆಪಾಸಿಟಿ ಎಷ್ಟು ಟ್ಯಾಂಕು? ವಾಟ್ ಈಸ್ ದ ಲೀಟರ್ ವೈಸ್? ಒಂದು ML ಎಷ್ಟು ಲೀಟ್ರು? ಹಾಂ, 27 3 ಕೋಟಿ ಲೀಟ್ರು, 3 crores. ಹಾಂ, ಅಲ್ಲಿ 3 ಕೋಟಿ ಲೀಟ್ರ್ ನೀರು ಬಂದು ಎಲ್ಲಿ ಬೀಳ್ತಾರೆ? ಕೆದಿಲಕ್ಕೆ ಬೀಳ್ತಾರೆ. ಅಲ್ಲಿಂದ ಡೈರೆಕ್ಟ್ ಲೈನ್ ಹೋಗ್ತದೆ ಬೇರೆ? ಹೌದು, ಓಕೆ. ಅಲ್ಲ, ಅಲ್ಲಿಂದ ಒಂದು ಲೈನಲ್ಲಿ ಅಲ್ಲಿಂದ ಬರುತ್ತಾನೆ ಕೆದಿಲಕ್ಕೆ ಅಲ್ಲ, ಬೇರೆ ಬೇರೆ ಟ್ಯಾಂಕಿಗಳು ಬೇರೆ ಬೇರೆ ಹೋಗ್ತದ? ಬೇರೆ ಬೇರೆ ಹೋಗ್ತದೆ. 600 mm ಡಯಾಮಂಡ್ ಎಷ್ಟು ಫೀಟು ಅದರಲ್ಲಿ ಬರ್ತದೆ? ಬಂದು ಎಲ್ಲಿ ಎಂಟ್ರಿ ಆಗ್ತದೆ? ಕೆದಿಲ
ಸಪರೇಟ್ ಲೈನ್ ಬಂದು ಬರ್ತದೆ. ಹಾಗಾದರೆ ಒಂದು ಲೈನ್ ಅಲ್ಲ, 2-3 ಲೈನ್ ಬರ್ತದೆ. ಹಾಂ, ಗೊತ್ತಾಯ್ತು. ಅಲ್ಲಿಂದ ಒಂದು ಡಿವೈಡ್ ಆಗೋದು ಹೀಗೆ ಅಂತ ನಾನು ಕೇಳೋದು ಮಾತು. ಈಗ ಹೈವೇವರೆಗೆ ಒಂದು ಲೈನಲ್ಲಿ ಬಂತು ಅಂತ ಹೇಳ್ತೀರಿ ನೀವು. ಅಲ್ಲಿಂದ ಒಂದು ಕಡೆ ನೀರು ಬಿದ್ದು ಅಲ್ಲಿಂದ ಲಿಫ್ಟ್ ಆಗಬೇಕಾದ್ರೆ ಅಲ್ಲ, ಅಲ್ಲಿಂದ ಡಿವೈಡ್ ಆಗಿರ್ತದೆ, ಬೇರೆ ಕಡೆ ಹೋಗ್ತದೆ. ನನಗೆ ಅರ್ಥ ಆಗಲಿಲ್ಲ. ಅದನ್ನ ನೋಡ್ತದೆ. ನೀವು ಎಲ್ಲಿ ಟ್ಯಾಂಕ್ ಹಾಕಿದ್ರೆ ಈಗ 3 ಟ್ಯಾಂಕ್ ಬರ್ತದೆ, ಅಲ್ಲಿ ಇಂಟರ್ಮೀಡಿಯೇಟ್ ಪಂಪ್ ಹಾಕಿ ಅಲ್ಲಿಂದ ಲಿಫ್ಟ್ ಮಾಡ್ತೀರಿ. ದಟ್ ಈಸ್ ಓಕೆ. ನಾನು ಮೇನ್ ಈ 3 ಕೋಟಿ ಲೀಟರ್ ಇರುವ ಫಿಲ್ಟ್ರೇಷನ್ ಆಗಿ ಬಂದ ನೀರು ಬಂದು ಅಲ್ಲಿಂದ ಬೇರೆ ಬೇರೆ ಟ್ಯಾಂಕ್, ಒಂದು ವಿಟ್ಲಕ್ಕೆ ಹೋಗ್ತದೆ, ಒಂದು ಕೆದಿಲಕ್ಕೆ ಹೋಗ್ತದೆ, ಒಂದು ಪರ್ವಾಯಿಗೆ ಹೋಗ್ತದ, ಅಲ್ಲಿ ಡೈರೆಕ್ಟ್ ಒಂದೇ ಲೈನಲ್ಲಿ ಬಂದು ಒಂದು ಕಡೆ ಬಂದು ಅಲ್ಲಿಂದ ಲಿಫ್ಟ್ ಆಗ್ತದ ಅಂತ ನಾನು ಕೇಳಿ. ಹಾಂ ಹಾಂ, ವಾಲ್ಸಲ್ಲಿ ಕನ್ವರ್ಟ್ ಮಾಡ್ತೇವೆ. ಓಕೆ, ಎಸ್ ಗೊತ್ತಾಯ್ತು, ಅದು ಗೊತ್ತಾಯ್ತು. ಅದು ಮತ್ತೆ ನೀವು 15 ಟ್ಯಾಂಕ್ ಬರೋದು ಅದರಲ್ಲೇ ಲಿಫ್ಟ್ ಮಾಡೋದು. ಓಕೆ, ಅದೆಷ್ಟು ಕೆಪಾಸಿಟಿ ಟ್ಯಾಂಕ್ ಇದು? ಓಕೆ, ಆಯ್ತು. ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಮೆಸ್ಕಾಂ ಪುತ್ತೂರು. ಇಪ್ಪತ್ನಾಲ್ಕು ಜನ ಎಲ್ಲ ಇರ್ತದೆ. ಕರೆಂಟ್ ಮಾತ್ರ 3-4 ದಿವಸ ಕೊಡುವವರು ಯಾರು ಇಲ್ಲ. ಈ KDB ಮೀಟಿಂಗಲ್ಲಿ ಇದನ್ನು ಮಂಗಳೂರಲ್ಲಿ ಇದನ್ನು ಹೇಳೋದು, ಅಷ್ಟು ಜನ ಇಷ್ಟು ಜನ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ನೀವು ಎಲ್ಲಿಯೂ ಪ್ರಾಬ್ಲಮ್ ಆದಾಗ ಮೊದಲೇ ಪ್ರಿಪರೇಷನ್ ಆಗಿ ಇರಬೇಕು. ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು, ಮರ ಬೀಳೋದು ಕಾಮನ್, ಪ್ರತಿ ವರ್ಷವೂ ಬೀಳ್ತಾರೆ, ನಿಮಗೆ ಗೊತ್ತಿದೆ. ಅದಕ್ಕೆ ಪ್ರಿಪೇರ್ ಆಗಿರಿ. ಹಾಂ, 24 hours ಕೊಡಬೇಕಂತ ಕಾನೂನು ಇಲ್ವ ನಿಮಗೆ? ನೀವು 2 ದಿವಸ ಕೊಡೋದಿಲ್ಲ. ಸಿಟಿಯಲ್ಲಿ 24 ಗಂಟೆ, ದೂರದಲ್ಲಿ 72 ಗಂಟೆ ಅದರೊಳಗಡೆ ಮಾಡ್ತಾರೆ. ಆದರೆ ಏಪ್ರಿಲಲ್ಲಿ ಸರ್ಕಾರದಲ್ಲಿ ಲೈನ್ ಮ್ಯಾನ್ ಅಪಾಯಿಂಟ್ಮೆಂಟ್ ಆಗ್ತದೆ. ಅದು ಲೈನ್ ಮ್ಯಾನ್ ಅಪಾಯಿಂಟ್ಮೆಂಟ್ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದೆ. ಸೆಕ್ರೆಟರಿ ಮತ್ತು ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿದೆ. ಅದು ಈಗ ಅದರಲ್ಲಿ ಎಲ್ಲ ಕ್ವಾಲಿಫರ್ ಆಗಿರೋದು ಎಲ್ಲ ನಮ್ಮ ಉತ್ತರ ಕನ್ನಡದವರೇ ಬರುವಂಥದ್ದು. ಅವರಿಗೆಲ್ಲ 90, 92 ಎಲ್ಲ ಮಾರ್ಕ್ ಇರುವುದು ಅವರು ಹೈಯೆಸ್ಟ್ ಮಾರ್ಕಿನವರಿಗೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಅದು ಹೇಗೆ ಮಾಡಿದರೂ ಕಾನೂನಲ್ಲಿ ಅದಕ್ಕೆ ಅವಕಾಶಗಳು ಇಲ್ಲ. ಅಂದರೆ ಡಿಸ್ಟ್ರಿಕ್ಟ್ ವೈಸ್ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಗಜೆಟ್ ನೋಟಿಫಿಕೇಷನು ಕಾನೂನು ತರಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಇದಕ್ಕೆ ಒಂದು ಕಾನೂನು ತಂದರೆ ಎಲ್ಲ ಜಾಬ್ಗಳಿಗೂ ಅದು ಅನ್ವಯ ಆಗ್ತದೆ. ಅದೇ ಕಾನೂನು ತರಲಿಕ್ಕೆ ಕೋರ್ಟ್ ಮಾಡಿದರೂ ಅದು ಕೋರ್ಟಲ್ಲಿ ಹೋಗಿ ಅದನ್ನು ಸ್ಟೇ ಮಾಡ್ತಾರೆ. ಅದಕ್ಕೆ ಲೀಗಲ್ ಡಿಪಾರ್ಟ್ಮೆಂಟ್ನವರು ಒಪಿನಿಯನ್ ಕೊಡೋದಿಲ್ಲ. ಅದಕ್ಕೆ ಏನು ಮಾಡ್ಬೋದು ಅಂತ ಈಗ ಏನು ಮಾಡಿದರೂ ಈ ಥರ ಈಗ ಒಂದೇ ಸಲ ಇದು ಕರೆದಿದ್ದಾರೆ. ಆದರೆ ಅಲ್ಲಿಯೂ ಕ್ವಾಲಿಫರ್ ಆಗಿದೆ. ಇಲ್ಲಿ ಬರೋ ನಮ್ಮ ಹುಡುಗರಿಗೆ ಯಾರಿಗೂ ಕೆಲಸ ನಾವೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ 400 ಜನರಿಗೆ. ಯಾರಿಗೆ ನಮ್ಮವರೆಲ್ಲ 50, 55, 60% ಮಾರ್ಕ್ ಇದ್ದವರು ಅವರೆಲ್ಲ 70, 90 ರಿಸರ್ವೇಷನಲ್ಲೂ 85% ಮಾರ್ಕ್ ಕೊಟ್ಟಿದ್ದಾರೆ. ಅದಕ್ಕೆ ಬೇರೆ ಬೇರೆ ಉದಾಹರಣೆಗಳು ಕೊಡ್ತಾರೆ. ನಾನು ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಏನು ಮಾಡಲಿಕ್ಕೂ ಅದಕ್ಕೆ ಭಾರಿ ಕಷ್ಟ. ಅಟ್ಲೀಸ್ಟ್ ಟ್ರಾನ್ಸ್ಫರ್ ಇಲ್ಲ ಅಂತಾದರೂ ಮಾಡಬೇಕು. ಅದಕ್ಕೆ ಮಿನಿಮಮ್ 10 ವರ್ಷ ಟ್ರಾನ್ಸ್ಫರ್ ಇಲ್ಲ ಅಂತ ಆದರೆ ಅವರು ಇದರಲ್ಲಿ ಆ ಥರ ಮಾಡಬೇಕಾಗುತ್ತೆ. ಸರಿ, ಇವರಿಗೆ ಹೋಗಿ CDPO ಪುತ್ತೂರು 98.15% ಆಗಿದೆ ಸರ್. 98 ವರಲಕ್ಷ್ಮಿ ಅಂದರೆ ನಮ್ಮ ಪೌಷ್ಟಿಕ ಆಹಾರ ಸರಬರಾಜು ತಂಡದಲ್ಲಿ ಕೊಡುವುದಲ್ಲ, ಅದರಲ್ಲಿ ಆಗಲೇಬೇಕಲ್ಲ. 100% ಆಗಿ ಹೇಳಿ. ಅದ್ರಲ್ಲಿ ಬರ್ತದ, ಸರಿಯಾಗಿ ಬರ್ತದ ಫುಡ್ಡು? ಅದೇನೋ ಹೊಸ ಕೊಡೋದು. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಸರ್ ಈ ವರ್ಷದ ಫಲಾನುಭವಿಗಳು 243 ಎಂಟ್ರಿ ಆಗಿರುವಂಥದ್ದು. ಅದ್ರ ಜೊತೆಯಲ್ಲಿ ಕೂಡ ಸರ್ 2006ರಲ್ಲಿ ಭಾಗ್ಯಲಕ್ಷ್ಮಿ ಸ್ಕೀಮ್ ಬಂತು. ಈಗ ಅವರಿಗೆ ಪರಿಪಕ್ವದ ಮಕ್ಕಳನ್ನು ಕೊಡ್ತಾ ಇದ್ದಾರೆ ಸರ್. ಡೈರೆಕ್ಟ್ ಭಾಗ್ಯಲಕ್ಷ್ಮಿ ಅಂದರೆ ಹೆಣ್ಣು ಮಕ್ಕಳಿಗೆ ಸರ್. ಭಾಗ್ಯಲಕ್ಷ್ಮಿ ಹೆಣ್ಣು ಮಕ್ಕಳಿಗೆ ಸರ್ 2006 ಏಪ್ರಿಲ್ನಲ್ಲಿ ಪ್ರಾರಂಭವಾಗಿದೆ ಸರ್. ಈಗ ಮಕ್ಕಳಿಗೆ 18% ಇದೆ ಸರ್. ಸೊ ಹಾಗಾಗಿ ಅವರಿಗೆ ಎಷ್ಟು ಸಿಗ್ತದೆ ಅವರಿಗೆ? ಅವರಿಗೆ 32,000 ಪೇರೆಂಟ್ಸ್ ಕೊಡ್ತಾರಾ, ಅವ್ರಿಗೆ ಕೊಡ್ತಾರಾ, ಮಕ್ಕಳಿಗೆ ಕೊಡ್ತಾರಾ? ಮಕ್ಕಳಿಗೆ ಸರ್
ಆಧಾರ್ ಕಾರ್ಡ್ ಇಲ್ಲದವ್ರು ಆಧಾರ್ ಕಾರ್ಡ್ ಮಾಡ್ಕೊಬೋದಲ್ಲ? ಹೇಳಿಲ್ಲ ನೀವು ಅವರಿಗೆ? ಹಾಂ, ತಾಲೂಕು ಆಫೀಸಲ್ಲಿ ಮಾಡಿಕೊಡ್ತಾರೆ ಆಧಾರ್ ಕಾರ್ಡು. ಹೌದು, ಅಲ್ಲ ಸರ್ಕಾರಿ ಹೇಳಿ. ಗೃಹಲಕ್ಷ್ಮಿ ಯೋಜನೆ ಇದೆ ಸರ್. ನಮಗೆ ಮೊನ್ನೆ ಜನವರಿ ತಿಂಗಳಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡಿ ಹೇಳಿದ್ರಲ್ಲ ಸರ್. ಹಾಗಾಗಿ ಮತ್ತೆ ನಮಗೆ ಟಾರ್ಗೆಟ್ ಹೆಚ್ಚಾಗಿದೆ ಸರ್. ಸೊ ಹಾಗಾಗಿ ಈ ಸಲ ನಮ್ಮದು ಅಚೀವ್ಮೆಂಟ್ 88% ಯಾವುದ್ರದ್ದು? ಗೃಹಲಕ್ಷ್ಮಿ 88 ಆಗಿದೆ ಸರ್. ಮೊದಲು ಎಷ್ಟು? 92 ಯಾಕೆ 80 ಕಡಿಮೆ ಆಗಿದೆ? ಹಾಂ, ನೋಂದಣಿ ಜಾಸ್ತಿ ಆಗಿದೆ ಸರ್. ರೇಷನ್ ಕಾರ್ಡ್ ಎಲ್ಲ ಆಗಿರಲ್ಲ ಸರ್. ಹಾಂ, 2000 ಬೆನಿಫಿಷರಿ ಆಗಿದ್ದಾರೆ. ಓಕೆ. ಅವರಿಗೆ ಬಟ್ ಅವ್ರಿಗೆ ಕೊಡಲಿಲ್ವಾ ಗೌರ್ಮೆಂಟಿಂದ? ಬರ್ಬೇಕಷ್ಟೇ. ಬಟ್ ಅದನ್ನು ಅಪ್ಡೇಟ್ ಮಾಡಬೇಕು. ಮೈಕ್ ಸ್ವಲ್ಪ ಹಾಕ್ತೀರಿ? ಅದಕ್ಕೆ ಶೆಲ್ ಹಾಕ್ಯಪ್ಪ, ಶೆಲ್ ಹಾಕಿ. ನಿಮ್ಗೆ ಏನಾಗಬೇಕು ಅವ್ರದ್ದು ಏನು ಮಾಡಿ ಬಂದಾಗ ಮತ್ತೆ ನಮಗೆ ಮಳೆ ಹಾನಿ ಇದೆ ಸರ್. 22-23 ಅಲ್ಲಿ ಸರ್ ನಮಗೆ ಮಳೆ ಹಾನಿಯಲ್ಲಿ ಓಣ ಮತ್ತೆ ಕುಡಿಗಳಿಗೆ ಶಾಲೆ ಸರ್. ಅದು ಬಾಕಿ ಇದೆ ಸರ್. ದುಡ್ಡು ಬಂದಿದೆಯಾ? ಅದಕ್ಕೆ ಬಂದಿದೆ ಸರ್. ಅದು ARDL ಸರ್, ಏಜೆನ್ಸಿ. ಯಾರು? ARIDL ಸರ್, ಏಜೆನ್ಸಿ. ಯಾರು ಎಲ್ಲಿ ನಮ್ಮ ಮುಖಾಂತರ ಬಂದಿದೆ? KRDL ಬಂದರೆ ನಮ್ಮ ಮುಖಾಂತರ ಮಾಡ್ತಾರೆ. 21-22 ಸಾಲಿಗೆ ಮಳೆ ಹಾನಿ 21-22 ಸರ್. 21-22 ದುಡ್ಡು ಸ್ಯಾಂಕ್ಷನ್ ಅದು ಹೆಂಗೆ ಕೆಲಸ ಆಗಲಿಲ್ಲ? ಯಾರು KRDL? ಯಾರು ಇದ್ದಾರೆ ಸರ್. KRDL ಸರಿ, ಮತ್ತೆ 4 ಬಾಕಿ ಇತ್ತು ಸರ್. 11 ಬಾಕಿ ಇತ್ತು ಸರ್. ಈ ಮಂತ್ ಎಂಟಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಮೇಡಮ್, this is 21-22 work. What are you doing? ಬೇರೆ ಮಾಡಲಿಲ್ಲ ಸರ್. ಚೇಂಜ್ ಮಾಡಿ. ಎಷ್ಟು ದುಡ್ಡು ಬಂದಿದೆ? ಅದು 1 ಲಕ್ಷಕ್ಕೆ 2 ಲಕ್ಷ ಇದೆ ಸರ್. 1 ಲಕ್ಷ 2 ಲಕ್ಷ ಇದೆ ಸರ್. ಅದನ್ನು ಮಾಡಿಲ್ಲ, ಅದಕ್ಕೆ ಕೊಡಲಿ. ಈ ಮಂತ್ ಎಂಟಲ್ಲಿ ಮುಗಿಸ್ತೇವೆ ಸರ್. ಇಲ್ಲಿ ನಮ್ಮ ಅಲ್ಲಿ ಯಾರು ಇಲ್ಲಿ ಲೋಕಲ್ನವ್ರು ಇರ್ತಾರೆ, ಅವ್ರಿಗೆ ಕೊಟ್ಟು ಮಾಡಿಸಿ. ಹೌದು ಸರ್. ಈಗ ಅದಕ್ಕೆ ಬೇರೆ ಚೇಂಜ್ ಮಾಡಿ ಮಾಡಿಸ್ತೀವಿ ಸರ್. ಯಾಕೆ ನೀವು ಇಷ್ಟು ಹೊತ್ತಿಗೆ ಅವ್ರ ಹತ್ರ ಕೇಳಿಲ್ಲ? ಏನೇ 21-22 ವರ್ಷದ ಕೆಲಸ ಈಗ ಆಗಲಿಲ್ಲ ಅಂತ ಹೇಳಿದ್ರೆ ವಾಟ್ ಇಸ್ ದಿಸ್? ಇಲ್ಲ ಸರ್, ಅದು ನಮ್ಮ ಬೇರೆ ಮಾಡಿಸ್ತೀವಿ ಸರ್. ಈಗ ಮಾಡಿದ್ರೆ ನಿಮ್ಮ KRDLಗೆ ಕೆಲಸನೇ ಕೊಡುದಿಲ್ಲ. ನೀವು ಕೊಡಿ, ತುಂಬಾ ಕಂಪ್ಲೇಂಟ್ ಇದೆ. ಹಾಂ, ಬೇರೆ ಏನು ಪೆಂಡಿಂಗ್ ಇದೆ ನಿಮ್ಮದು? ಯಾವ ವರ್ಷದ್ದು? ಅದೆಲ್ಲ KRDL ಅದು ಕೂಡ ಎಷ್ಟು ಕೆಲಸ ಬಾಕಿ? 1 ಲಕ್ಷ. ನೀವು ರಿಪೋರ್ಟ್ ಮಾಡಬೇಕು ಮೇಡಮ್. ಅದನ್ನು ಏನಿಲ್ಲ, ಇಲ್ಲಿವರೆಗೆ ಹೇಳಲಿಲ್ಲ ಸರ್. ಇಲ್ಲಿವರೆಗೆ ನಮಗೆ ಇನ್ಫಾರ್ಮೇಷನ್ ಇಲ್ಲ ಸರ್. 21-22 3 ವರ್ಷದಿಂದ ಆಗಿದೆ ಕಟ್ಟಿಕೊಂಡ್ರೆ ನಾವೇ ಕೊಡ್ಬೋದು ಜನ ಅಲ್ಲ, ನಾವೇ ಇಲ್ಲಿ ಜನ ಕೊಡ್ತೀವಿ. ಯಾರ ಹತ್ರ ಅಲ್ಲಿ ಲೋಕಲ್ನವ್ರಿಗೆ ಕೊಟ್ಟ 1 ಲಕ್ಷ 2 ಲಕ್ಷ ಕೆಲಸ ಮಾಡಿಸಿ, ಇಮಿಡಿಯೇಟ್ ಮಾಡಿಸಿ. ಸ್ಕೂಲಿಗೆಲ್ಲ ಮಾಡಿದವರು ಇದ್ದಾರಲ್ಲ. ವಿದಿನ್ 10 days ಯು ಹ್ಯಾವ್ ಟು ಕಂಪ್ಲೀಟ್. ದಟ್ ಇಸ್ ಟಾರ್ಗೆಟ್ ಫಾರ್ ಯು. ನಾವು ನೀವು ಲೇಡಿ ಆಗಿದ್ರೆ ಮಾತಾಡೋದಿಲ್ಲ, ಇಲ್ಲಾಂದರೆ ನನ್ನ ಕಮೆಂಟ್ ಇದೇ ಬೇರೆ ಇತ್ತು. ಅದಕ್ಕೆ ಒಂದು ಆಪ್ಷನ್ ನಿಮಗೆ, ಆಪ್ಷನ್
ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹೇಳಿ. ವಿಟ್ಲ ಈ ಕ್ಷೇತ್ರ ಬಂಟ್ವಾಳ ಕ್ಷೇತ್ರಕ್ಕೆ 99 ಅಂಗನವಾಡಿ ಬರುತ್ತೆ ಸರ್. ಅಂಗನವಾಡಿ ಅಷ್ಟು ಕಾರ್ಯಕರ್ತೆಯರು ಫಿಲ್ ಆಗಿದೆ ಸರ್. ಮತ್ತೆ ಗೃಹಲಕ್ಷ್ಮಿ 93% ನಾವು ಎನ್ಶ್ಯೂರ್ ಮಾಡಿದ್ದೇವೆ ಸರ್. ಈ ಟಾರ್ಗೆಟ್ ಬಂದು 11,345, ಅದರಲ್ಲಿ 10,568 ಸಾಧನೆ ಆಗಿದೆ ಸರ್. ಬಾಕಿ 774 ಬಾಕಿ ಇದೆ. ಅದಕ್ಕೆ ರೀಸನ್ GST 101 ಜನರು ಇದೆ ಸರ್. IT ರಿಜೆಕ್ಷನ್ GST ಹೋಲ್ಡರ್ಸ್ ಅಲ್ಲ ಬೈ ಮಿಸ್ಟೇಕ್ ಕೆಲವು ಬೈ ಮಿಸ್ಟೇಕ್ ರಿಜೆಕ್ಟ್ ಆಗಿದೆ ಸರ್. ಯಾಕಂದ್ರೆ ಅವರು ಯಾವುದಾದ್ರೂ ಕಾರಣಕ್ಕೆ ಬ್ಯಾಂಕ್ ಲೋನ್ ಅನ್ನು ತಗೊಂಡಿರ್ತಾರೆ ಅಂಥದ್ದು. ಅದು ನಮ್ಮ ಹಂತದಲ್ಲಿ ಇಲ್ಲ ಸರ್. ಗೌರ್ಮೆಂಟ್ ಹಂತದಲ್ಲೇ ಇಲ್ಲ, ಅದಕ್ಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿದ್ದಾರೆ. ನಾವು ಅವ್ರ ಹತ್ರ ಹೇಳಿದ್ದೇವೆ ಸರ್. ಬಂಟ್ವಾಳದಲ್ಲಿ ಕೂಡ ಹೇಳಿದ್ದೇವೆ. ಅವರು ಆಕ್ಟಿವ್ ಇದ್ದಾರೆ ಬಂಟ್ವಾಳದವರು. ಹೌದು ಸರ್. ನಾವು ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ ಸರ್. ಸರ್ಕಾರದ ಹಂತದಲ್ಲಿ ಅವ್ರಿಗೆ ಅಂದರೆ ಅವರು ಕೂಡ ಎಲಿಜಿಬಲ್ ಇದ್ದವರು ಸರ್. ಆದರೆ ಯಾವುದೋ ಒಂದು ಕಾರಣಕ್ಕೆ ಅವರು GST ಅಂತ ಅಲ್ಲ, ಅದಕ್ಕೆ ಅದನ್ನು ಪರ್ಸನಲ್ ಆಗಿ ತಗೊಂಡು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಅದನ್ನು ಬ್ಯಾಂಗ್ಳೂರಿಗೆ ತಗೊಂಡು ಹೋಗಿ ಯಾರು ಟೆಕ್ನಿಕಲ್ ಟೀಮ್ ಇದ್ದಾರೆ ಅವ್ರ ಹತ್ರ ಮಾತಾಡಿ ಅದನ್ನು ಸಾಲ್ವ್ ಮಾಡಬೇಕು. ಅವರ ಗಮನಕ್ಕೆ ತಂದಿದ್ದೇವೆ ಸರ್. ತಂದಿದ್ರೆ ಕೊಟ್ಟಿದ್ರೆ ಲಿಸ್ಟ್ ಅವರಿಗೆ. ಓಕೆ. ಮತ್ತೆ IT ರಿಜೆಕ್ಷನ್ ಆಗಿದ್ದು 209 ಸರ್. IT ಅದೇ ಅಂತ IT ಕೆಲವರು ಆಕ್ಚುಲ್ IT ಪೇಯರ್ಸ್. ಕೆಲವರು ಬೇರೆ ಬೇರೆ ರೀಸನ್ಗೆ IT ಬ್ಯಾಂಕ್ ಲೋನ್ ತಗೊಳ್ಳಿಕ್ಕೆ ಅದಕ್ಕೆ ಇದೆಲ್ಲ IT ಮಾಡಿರ್ತಾರೆ. ಅದು ಕೂಡ ಕಮಿಟಿ ಗಮನಕ್ಕೆ ತಂದಿದ್ದೇವೆ ಸರ್. ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ 310 ಜನ ಬ್ಯಾಂಕ್ ಇದೆ. ಅದು ಕೆಲವರು ಡೆತ್ ಆಗಿ ಯಜಮಾನಿ ಅದು ಚೇಂಜ್ ಆಗಿದೆ ಸರ್. ಆ ಥರದ್ದು. ಮತ್ತೆ ಕೆಲವರು ಹೊಸ ಅರ್ಜಿ ಹಾಕಿದ್ದಾರೆ. ಅವರಿಗೆ 30 ಡೇಸ್ ಬೇಕು ಸರ್ ಪ್ರಾಸೆಸ್ ಕಂಪ್ಲೀಟ್ ಆಗಲಿಕ್ಕೆ. ಮತ್ತೆ ನವೆಂಬರ್ ತನಕ ಪೇಮೆಂಟ್ ಆಗಿದೆ. ಅದು 10,568 ಜನರಿಗೆ ಕೂಡ ಪೇಮೆಂಟ್ ಆಗಿದೆ ಸರ್. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಟೈಮ್ ಆಗ್ತದೆ. ಸಫಿಷಿಯಂಟ್ ಸ್ಟಾಕ್ ಇದೆ ಸರ್. ಅಂದರೆ ಈಗ ಆಫ್ ಸೀಸನ್ ಸರ್. ಮುಖ್ಯವಾಗಿ ರೈತರು ಅಡಿಕೆ ಬೆಳೆಗೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಯೂಸ್ ಮಾಡ್ತಾರೆ ಸರ್. ಸದ್ಯಕ್ಕೇನು ಶಾರ್ಟೇಜ್ ಇಲ್ಲ ಸರ್. ಎಲ್ಲ ಮಾಡ್ತಿದ್ದಾರೆ ಸರ್. ಯಾರು RCF ಬಂದಿದೆ ಸರ್. HF ಅವ್ರದ್ದು ಕೂಡ ಇದೆ ಸರ್. ಮತ್ತೆ ಸರ್ ನಮಗೆ ಮುಖ್ಯವಾಗಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಕೃಷಿ ಭಾಗ್ಯ ಯೋಜನೆ ಪ್ರಸಕ್ತ ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಇದರಲ್ಲಿ ನಾವು ವಿವಿಧ ಸೈಜ್ ಇದು ಕೃಷಿ ಹೊಂಡನ ಮಾಡ್ತಿದ್ದೇವೆ ಸರ್. 10x10 10 ಮೀಟರ್ ಉದ್ದ, 10 ಮೀಟರ್ ಅಗಲ ಮತ್ತು ಎಷ್ಟು ಮಾಡಿದ್ರಿ ಸರ್? 41 ಮಾಡಿದ್ದೇವೆ ಸರ್ ಪುತ್ತೂರಲ್ಲಿ. ಎಷ್ಟು ದುಡ್ಡು ಕೊಡ್ತೀರಿ ಸರ್? ಬೇರೆ ಬೇರೆ ಸೈಜ್ಗೆ ಬೇರೆ ಬೇರೆ ಉಂಟು ಸರ್. 10x10 28,000 ಸಬ್ಸಿಡಿ ಸರ್. 12x12 ಆದರೆ 36,000 ಸರ್. 15x15 ಆದರೆ ಕೃಷಿ ಹೊಂಡ. ಹೌದು ಸರ್. ಹೊಂಡ ಇರ್ತದ ಅಲ್ಲ ಸುಮ್ಮನೆ ಒಂದು? ಇಲ್ಲ ಸರ್, ಜಿಯೋ ಟ್ಯಾಗ್ ಎಲ್ಲ ಮಾಡ್ತೇವೆ ಸರ್. ಏನು ಮಾಡ್ತೀರಿ? ಅದನ್ನು ನೀರು ಸಂಗ್ರಹಣೆ ಮಾಡಲಿಕ್ಕೆ ಮಾಡ್ತೇವೆ ಸರ್. ನಂತರ ಅದನ್ನು ಇದು ಟರ್ಪಲ್ ಕೂಡ ಕೊಡ್ತೇವೆ ಸರ್ ಅದಕ್ಕೆ. ಮತ್ತು ತಂತಿ ಮೇಲೆ ಹತ್ರ ಫೆನ್ಸಿಂಗ್ ಮಾಡಿ ಅದಕ್ಕೆ ಕೂಡ ಸಹಾಯಧನ ಮಾಡ್ತೇವೆ ಸರ್. ಟೋಟಲ್ 21 ಮೀಟರ್ ಕೃಷಿ ಹೊಂಡ ಮಾಡಿದ್ರೆ ಸರ್ 1,02,891 ರೂಪಾಯಿ ಸಬ್ಸಿಡಿ ಸಿಗ್ತದೆ ಸರ್. ಜನರಲ್ಲಿಗೆ 80% ಸರ್. ಎಷ್ಟು ಜನ ಮಾಡಿದ್ದಾರೆ? 1 ಲಕ್ಷದ್ದು 4 ಜನ ಮಾಡಿದ್ದಾರೆ ಸರ್. ಇದ್ದಕ್ಕೆರಿಗೆ ತೋರಿಸಿ ಮಾಡಿಲ್ಲ? ಇಲ್ಲ ಸರ್, ಅದು ಫಸ್ಟ್ ಜಿಯೋ ಟ್ಯಾಗ್ ಮಾಡ್ತೇವೆ ಸರ್. ಮತ್ತೆ ಮಿಡ್ ಸ್ಟೇಜ್ ಜಿಯೋ ಟ್ಯಾಗ್ಸ್ ಮಾಡ್ತೇವೆ ಸರ್. ಮತ್ತೆ ಫೈನಲ್ ಸ್ಟೇಜ್ ಕೂಡ ಒಂದು ಕೃಷಿ ಹೊಂಡ ಮಾಡ್ಲಿಕ್ಕೆ 4-5 ಸಲ ಪ್ಲೇಸ್ ವಿಸಿಟ್ ಮಾಡ್ತೇವೆ ಸರ್. ಮತ್ತೆ ಟರ್ಪೈನ್ ಕೂಡ ಲೇಔಟ್ ಮಾಡ್ಲಿಕ್ಕೆ ಸಹ ವಿಸಿಟ್ ಮಾಡ್ತೇವೆ ಸರ್. ಸೈಜ್ ಎಲ್ಲ ಲೇಔಟ್ ಮಾಡಿ ಫಿಕ್ಸ್ ಮಾಡಿ ಸರ್. ಮತ್ತೆ ಹತ್ತಿ ಬೇಲಿ ಕೂಡ ಇದು ಮಾಡ್ತೇವೆ ಸರ್. ಈ ಫಲಾನುಭವಿಗಳ ಆಯ್ಕೆ ಎಲ್ಲ ಹೇಗೆ ಮಾಡ್ತೇವೆ ಸರ್? ನಾವು ರೈತ ಸಂಪರ್ಕ ಕೇಂದ್ರ ಇದೆ ಸರ್ ನಮ್ಮದು ಹೋಬಳಿ ಮಟ್ಟದಲ್ಲಿ. ಅಲ್ಲಿ ಅರ್ಜಿ ಕೊಟ್ಟವರಿಗೆ ನಮಗೆ ಗೊತ್ತಾಗಬೇಕಲ್ಲ ಈ 1 ಲಕ್ಷ ತಗೊಂಡವ್ರು ಯಾರು ಅಂತ. ಸರಿ ಸರ್, ನೀವು ಮಾಡಿದ್ರೆ ನಮಗೂ ಗೊತ್ತಾಗ್ಬೇಕಲ್ಲ ಯಾರು 1 ಲಕ್ಷ ರೂಪಾಯಿ ತಗೊಂಡಿದ್ದಾನೆ, ಯಾರು 50,000 ತಗೊಂಡಿದ್ದಾನೆ, ಯಾವ ರೈತರ ಯಾರು ಅಂತ ಕೊಟ್ಟು ಸ್ಯಾಂಕ್ಷನ್ ಮಾಡುವಾಗ ಹೇಳಿ ನಮಗೆ. ಸರಿ ಸರ್, ಅರ್ಜಿ ಬಂದಾಗ ನಾವು ಸೀನಿಯರಿಟಿ ಮೇಂಟೈನ್ ಮಾಡಿ ಅರ್ಜಿ ಪ್ರೊಡ್ಯೂಸ್ ಮಾಡ್ತೀವಿ. ಜಾಸ್ತಿ ಅರ್ಜಿ ಇದೆಯಾ? ಇದು ಫಸ್ಟ್ ವರ್ಷ ಸರ್, ಹಾಗೆ ಜಾಸ್ತಿ ಅರ್ಜಿ ಬರಲಿಲ್ಲ ಸರ್. ಇದು ನಾವು ಏಪ್ರಿಲ್ ಅಲ್ಲಿ ಎಷ್ಟು ನಿಮ್ಮ ಟಾರ್ಗೆಟ್ ಎಷ್ಟು? 41 ಬಂದಿತ್ತು ಸರ್. ಅಲ್ಲ, ವಾಟ್ ಇಸ್ ಯುವರ್ ಟಾರ್ಗೆಟ್? 150, 250, 100 ಎಷ್ಟು ಕೊಡ್ಬೋದಾ? ಹೌದು ಸರ್, ಈ ವರ್ಷಕ್ಕೆ 41 ಬಂದಿದೆ ಸರ್ ನಮಗೆ ಟಾರ್ಗೆಟ್. 41 ಸರ್. ಅದು ಈ ವರ್ಷ ಫಸ್ಟಿಗೆ ಬಂದದ್ದು ಸರ್ ನಮಗೆ ಡಿಸೆಂಬರ್ 41 ಅಪ್ಲಿಕೇಶನ್ ಬಂದದ? 41 ಅಪ್ಲಿಕೇಶನ್ ಸರ್. 41 ಇಸ್ ಟಾರ್ಗೆಟ್. ಆಲ್ 100 ಬಂದರೂ ಕೊಡಲಿಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್, 41 ಅಪ್ಲಿಕೇಶನ್ 41 ಬಂದದ್ದು ಸರ್. 41 ನಾವು ಕ್ಲಿಯರ್ ಮಾಡಿದ್ದೇವೆ ಸರ್. ಈಗ ನೆಕ್ಸ್ಟ್ ಅರ್ಜಿ ಕಲೆಕ್ಟ್ ಮಾಡ್ತಿದ್ದೇವೆ ಸರ್. ನೆಕ್ಸ್ಟ್ ಏಪ್ರಿಲ್ ನಂತರ ನಾವು ಪುನಃ ಗುರಿ ಕೇಳಿ ಅಲ್ಲ ರೀ, ನಾನು ಅದೇ ಕೇಳಿದ್ರು ನಿಮಗೆ ಇಷ್ಟು ಅಂತ ಕೇಂದ್ರ ಕಚೇರಿಯಿಂದ ಟಾರ್ಗೆಟ್ ಮಾಡ್ತಾರೆ ಸರ್. ಟಾರ್ಗೆಟ್ ಮಾಡ್ತಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ಅದೇ 41 ಕೊಟ್ಟಿದ್ದಾರೆ ಸರ್. ಹೌದು,
41 ಅರ್ಜಿ ಬಂದದ್ದು 41 ಕೊಟ್ಟಿದ್ರಿ, 200 ಬಂತ 200 ಕೊಡ್ತಾ ಇದ್ರಾ ಅಂತ ಕೇಳಿದ್ರು. ಅದೇ ಸರ್, ನೆಕ್ಸ್ಟ್ ವರ್ಷ ಇದು ಮಾಡ್ತೀವಿ, ಆರ್ಥಿಕ ವರ್ಷ ಇದು ಮಾಡ್ತೀವಿ. ಮತ್ತೆ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸರ್ PVC ಪೈಪ್ ಮತ್ತು ಕಪ್ಪು ಪೈಪ್ ಕೊಟ್ಟಿದ್ರು, SDP ಪೈಪ್. ಮತ್ತು ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಜೊತೆಗೆ ಮಿಷನ್ ಬಿಡೋ ಮಿಷನ್ ಮತ್ತೆ ಈ ಭಾಗಕ್ಕೆ ಬೇಕಾದ ಕೃಷಿ ಯಂತ್ರೋಪಕರಣಗಳನ್ನ ನೀಡ್ತಾ ಇದ್ದಾರೆ. ಆ ಪೈಪ್ ಕೊಡುವಾಗ ನೋಡ್ಕೊಂಡು ಕೊಡಿ, ಅಲ್ಲಿ ಬಡ ರೈತರಿಗೆ ಕೊಡಬೇಕು, ಕೊಟ್ಟವರಿಗೆ ಕೊಡುವುದಲ್ಲ. ಇಲ್ಲ ಇಲ್ಲ ಸರ್, ಅದೆಲ್ಲ ಆನ್ಲೈನ್ ಮೇಂಟೈನ್ ಮಾಡ್ತೇವೆ ಸರ್, ರೆಕಾರ್ಡ್ ಆನ್ಲೈನ್ ಒಮ್ಮೆ ಆಧಾರ್ ಎಂಟ್ರಿ ಎಲ್ಲ ಮತ್ತೆ ಡೂಪ್ಲಿಕೇಟ್ ಆಗುತ್ತೆ. ಗೊತ್ತಾಗ ಬಡವರಿಗೆ ಗೊತ್ತಿದ್ದು ಎಲ್ಲ ಪೂರ್ಣ ಕೊಟ್ಟವನಿಗೆ ವಾಪಸ್ ಕೊಡೋದಲ್ಲ, ಎಲ್ಲರಿಗೆ ಹಂಚಿ ಕೊಡಬೇಕು. ಆಧಾರಲ್ಲಿ ಡೂಪ್ಲಿಕೇಶನ್ ಇಲ್ಲ. ಹಾಗೆ ಸಂಶೋಧನೆಗಳು ನಡೀತಾ ಇದೆ ಸರ್. ಅದಕ್ಕೆ ಕರೆಕ್ಟು. ಈಗ ನಮ್ಮ ಪುತ್ತೂರಲ್ಲಿ ನಾವು ಅಂದಾಜಿಸಿದಂತೆ ಒಂದು 8 ಹೆಕ್ಟೇರ್ ಪ್ರದೇಶದಲ್ಲಿ ಹಳದಿ ರೋಗದ ಲಕ್ಷಣಗಳಿದೆ ಸರ್. ಆದರೆ ಅದು ಲ್ಯಾಬ್ ಕನ್ಫರ್ಮ್ ಆಗಬೇಕು ಸರ್. ಯಾವ ಭಾಗದಲ್ಲೆಲ್ಲ? ಅದು ಈ ಕಡೆ ಕೊಡಿಪಾಡಿ ಮತ್ತೆ ಆ ಕಡೆ ಕೊಡಿಪಾಡಿಯಲ್ಲಿ ನೀರಿಲ್ಲದಾಗಿದ್ದ ಅದು ಹಳದಿ ರೋಗ ಅನ್ನುವಂಥದ್ದು ಪಾಣಾಜಯ ಕಡೆ ಬಂದಿದೆ ಅಂತ ಹೇಳ್ತಾರೆ. ಪಾಣಾಜಯ ಬಂದಿದೆ, ಕೊಡಿಪಾಡಿ ಯಾವ ಭಾಗಕ್ಕೆ ಬರುತ್ತದೆ? ಕಾಂಪ್ಲೆಕ್ಸ್ ಸಿಂಪ್ಟಮ್ ಇದೆ ಸರ್. ಅದನ್ನ ಲ್ಯಾಬ್ ಟೆಸ್ಟ್ ಇಂದ ಮಾತ್ರ ಕನ್ಫರ್ಮ್ ಮಾಡ್ಲಿಕ್ಕೆ ಸಾಧ್ಯ. ಹಳದಿ ರೋಗ ನೋಡುವಾಗ ನೋಡಿ, ಈ ಲ್ಯಾಬ್ ಟೆಸ್ಟ್ ಮಾಡಿ ಈಗ 62 ಕೋಟಿ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. ಹಳದಿ ರೋಗಕ್ಕೆ, ಎಲೆಚುಕ್ಕಿ ರೋಗಕ್ಕೆ 62 ಕೋಟಿ ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. ಮ್ಯಾಕ್ಸಿಮಮ್ ನಮ್ಮ ಭಾಗಕ್ಕೆ ಬರುವಂಥದ್ದು. ನಿಮ್ಮ ಹತ್ರ ನಿಖರವಾದ ಮಾಹಿತಿಗಳು ಬೇಕಾಗ್ತದೆ. ಯಾರಿಗೆ ಅದರಿಂದ ರಿಯಲಿ ತೊಂದರೆ ಆಗಿದೆ, ಸುಳ್ಯ ಭಾಗದಲ್ಲಿ ಆಗಿದೆ, ಈ ಭಾಗದಲ್ಲಿ ಇಷ್ಟೆಷ್ಟು ಜನರಿಗೆ ತೊಂದರೆ ಆಗಿದೆ ಏನಂತ ನಿಖರವಾದ ಮಾಹಿತಿಯನ್ನು ಇಟ್ಕೋಬೇಕು. ಆ ಬಗ್ಗೆ ನಾವು ಈಗಾಗಲೇ CBCR ವಿಜ್ಞಾನಿಗಳಿಗೆ ಸಂಪರ್ಕ ಮಾಡಿದ್ದೇವೆ ಸರ್. ಅದರ ಒಂದು ಅವರು ಏನ್ ಮಾಡ್ತಾರೆ, CBCR ಅವರು ಏನ್ ಮಾಡಲ್ಲ, ಅವರು ಅದಕ್ಕೆ ಮೆಡಿಸಿನ್ ಇದೆಯಾ ಅಂತ ನೋಡ್ತಾರೆ. ಇಷ್ಟವರೆಗೆ ಏನು ಮಾಡಲಿಲ್ಲ. ಇನ್ನು ಸ್ಟೋರಿಯಲ್ಲಿ ಏನು ಪ್ರಯೋಜನ ಇಲ್ಲ. ಈಗ ಅದರಲ್ಲಿ ಬಂದಾಗ ಯಾರಿಗೆ ನಾವು ಪರಿಹಾರ ಕೊಡ್ಬೋದು ಅದರ ದಾಖಲೆಗಳನ್ನು ನಾವು ಸೆಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಂಡು ಇಟ್ಟರೆ, ನೀವು ರಿಪೋರ್ಟ್ ಕೇಳ್ತಾರೆ ನಿಮ್ಮ ಭಾಗದಲ್ಲಿ ಎಷ್ಟು ಹಳದಿ ರೋಗಕ್ಕೆ, ಎಲೆಚುಕ್ಕಿ ರೋಗಕ್ಕೆ ತುತ್ತಾಗಿದೆ, ರಿಪೋರ್ಟ್ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ತಾರೆ. ಬಜೆಟ್ ಡಿಸ್ಪರ್ಸ್ ಮಾಡಿ. ಸೊ ಹಾಗಾಗಿ ನಿಮ್ಮ ಹತ್ರ ಸರಿಯಾದ ಮಾಹಿತಿಗಳು ಬೇಕು. ರೆಡಿ ಮಾಡಿ ಇಟ್ಕೊಳ್ತೀವಿ. ರೆಡಿ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಬೇಕಿದ್ರೆ 1 ಕೋಟಿ ನಮಗೆ ಇವ್ರಿಗೆ ಕೊಡುವ, ನಮ್ಮ CBCR ಸಂಶೋಧನೆ ಮಾಡಲಿಕ್ಕೆ. ಸರಿ. ಅಂದರೆ ಪ್ರಗತಿ ವರದಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಅನುಷ್ಠಾನ ಯೋಜನೆಗಳಲ್ಲಿ ಜಿಲ್ಲಾ ವಲಯ ಪ್ರಚಾರ ಸಾಹಿತ್ಯ ಯೋಜನೆ, ಇದರಲ್ಲಿ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಲಾಖಾ ಯೋಜನೆಗಳು ಮತ್ತು ಕೆಲವು ನಿರ್ದಿಷ್ಟ ಬೆಳೆ ನಿರ್ವಹಣೆ ಬಗ್ಗೆ ವೈಜ್ಞಾನಿಕ ತರಬೇತಿಗಳನ್ನು ಕೊಡ್ತೇವೆ ಸರ್. ನಮಗೆ ಈ ವರ್ಷದ ಬಿಡುಗಡೆ 1,95,000 ಮತ್ತು ಅದು ಪೂರ್ತಿ ಅನುದಾನ ನಮಗೆ ಬಳಕೆಯಾಗಿದೆ ಸರ್. ಅದೇ ರೀತಿ ಜಿಲ್ಲಾ ವಲಯ ಜೇನು ಸಾಕಾಣಿಕೆ ಅಭಿವೃದ್ಧಿ ಯೋಜನೆ, ರೈತರಿಗೆ ಜೇನು ಕೃಷಿಗೆ ತರಬೇತಿಯನ್ನು ನೀಡಿ ಅವರಿಗೆ ಜೇನು ಸಾಕಾಣಿಕೆಗೆ ಪೆಟ್ಟಿಗೆಗೆ ಸಹಾಯಧನವನ್ನು ಕೊಡುವಂಥ ಕಾರ್ಯಕ್ರಮ ಈ ವರ್ಷದ ಈ ಜೇನುಗೆ ಈ ಜೇನಿಗೆ ಜೇನು ಸಾಕಾಣಿಕೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಹೇಳ್ತೀರಿ. ಜೇನು ಆದದ್ದನ್ನು ಏನು ಮಾಡೋದು? ಜೇನು ಆದದ್ದನ್ನು ಏನು ಮಾಡೋದು? ಈಗ ಎಲ್ಲರ ಹತ್ರ ಜೇನು ಬೇಕಾದಷ್ಟಿದೆ. ಇದೊಂದು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ನಿಮ್ಗೆ ಗೊತ್ತಿದೆಯಾ? ಇಲ್ಲಿ ನಮ್ಮ ಮುಂಡೂರು ಅಂತ ಪ್ಲಾಂಟ್ ಎಲ್ಲ ಮಾಡಿ 2 ಕೋಟಿ ರೂಪಾಯಿ ಸರ್ಕಾರದಿಂದ ಬಂದಿದೆ. ಅದಕ್ಕೆ ಜೇನು ಕೃಷಿ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಅದಕ್ಕೆ ಏನೇನು ಬೇಕು ಅದರ ಬಗ್ಗೆ ಎಲ್ಲ ಜೇನು ಶೇಖರಣೆ ಮಾಡುವಂಥದ್ದನ್ನು, ಫಿಲ್ಟ್ರೇಷನ್ ಮಾಡುವಂಥದ್ದು ಎಲ್ಲ ಮಾಡಿದ್ದಾರೆ. ಆಗಿದೆ, ಪ್ಲಾಂಟ್ ಎಲ್ಲ ಆಗಿದೆ. ಸಂಸ್ಕರಣೆ ಬಗ್ಗೆ ನನಗೆ ಗೊತ್ತಿದ್ದಾಗೆ ಜೇನು ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಾ ಇದೆ, ಯೂಸೇಜ್ ಕಡಿಮೆ ಆಗ್ತಾ ಇದೆ. ಯೂಸೇಜ್ ಬಗ್ಗೆನೂ ಚಿಂತೆ ಮಾಡೋದು ಒಳ್ಳೆಯದು. ಎಲ್ಲರ ಹತ್ರ ನೋಡಿದ್ರೆ ಜೇನು ಬೇಕಾದಷ್ಟಿದೆ. ಆ ಬಗ್ಗೆ ಕೂಡ ಇಲಾಖೆ ಏನು ಮಾಡ್ತೀವಿ, ಕಾರ್ಯಕ್ರಮಗಳನ್ನು ಬ್ರ್ಯಾಂಡಿಂಗ್ ಮಾಡುವಂಥ ಒಂದು ಚಟುವಟಿಕೆಯನ್ನು ಮಾಡಿದೆ ಸರ್. ಶೇಖರ್ ಅಂತೇಳಿ ಒಂದು ಬ್ರ್ಯಾಂಡನ್ನು ಕೂಡ ಮಾಡಿದ್ದಾರೆ. ಅದನ್ನು ಬಳಕೆದಾರರು ಉಪಯೋಗಿಸಿಕೊಂಡು ಆಲ್ ಓವರ್ ಸ್ಟೇಟ್ ಆ ಬ್ರ್ಯಾಂಡೆಡ್ ಗೆಸಿ ಗುಣಮಟ್ಟದ ಜೇನು ಮಾರಾಟ. ಬ್ರ್ಯಾಂಡೆಡ್ ನಿಮ್ಮ ಬ್ರ್ಯಾಂಡನ್ನು ಒಂದು ಸಹಾಯ ಆಗ್ಬೋದು. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಇನ್ನೂ ಇಲಾಖೆ ಕ್ರಮ ವಹಿಸ್ತಾರೆ. ಅದನ್ನು ವ್ಯವಸ್ಥಿತವಾಗಿ ನೋಡಿ. ಈಗ ಕಾಫಿಗೆ, ಟೀಗೆ ಸಕ್ಕರೆ ಆಗ್ತದೆ, ಅದಕ್ಕೆ ಜೇನು ಹಾಕುವ ಕಾನ್ಸೆಪ್ಟನ್ನು ಶುರು ಮಾಡಿ. ಈ ಥರ ಹೊಸ ಆಲೋಚನೆಗಳು ಬೇಕಾದಷ್ಟು ಜನರಿಗೆ. ಈಗ ಶುಗರ್ ಇರುವವರು ಎಷ್ಟು ಜನ ಇದ್ದಾರೆ. ಈಗ ಶುಗರು ಕೆಮಿಕಲ್. ಸೊ ಇದರಿಂದ ಜೇನು ಹಾಕಿದ್ರೆ ಅದರಿಂದ ಸ್ವಲ್ಪ ಬೆನಿಫಿಟ್ ಇದೆಯಾ? ಮಕ್ಕಳಿಗೆ, ಯಂಗ್ಸ್ಟರ್ಸ್ಗೆ, ಯುವ ಮಕ್ಕಳಿಗೆ ತಿನ್ನಿಸುವಂಥ ಪ್ರಕ್ರಿಯೆಗಳನ್ನೆಲ್ಲ ಆರಂಭ ಮಾಡುವಂಥದ್ದು. ಈ ನಮ್ಮ ಅಂಗನವಾಡಿಯಲ್ಲಿ ಫುಡ್ ಕೊಡುವಂಥದ್ರಲ್ಲಿ ಅದನ್ನು ಆಯೋಜನೆ ಮಾಡುವಂಥದ್ದು. ಮತ್ತು ಮಕ್ಕಳಿಗೆ ಒಳ್ಳೆಯ ಫುಡ್ ಅದು. ಸೊ ಇಂಥದ್ರಲ್ಲಿ ಮಾಡಿದರೆ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಈಗ ಬೇಕಾದಷ್ಟು ಫುಡ್ ಕೊಡ್ತಾರಲ್ಲ ಅಂಗನವಾಡಿಯಲ್ಲಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಕೊಡ್ತಾರೆ.
ಸೊ ಇಲ್ಲೆಲ್ಲ ಎಗ್ ಕೊಡ್ತಾರೆ, ಹಾಲು ಕೊಡ್ತಾರೆ. ಇಲ್ಲೆಲ್ಲ ಜೇನನ್ನು ಬಳಸಿದರೆ ಯಾರು ಕೃಷಿಕ ಉತ್ಪಾದನೆ ಮಾಡ್ತಾನೆ ಅದನ್ನು ಕನ್ಸಂಪ್ಷನು ಕೂಡ ಹಾಗೆ ಆಗಬೇಕಲ್ಲ. ಆ ಬಗ್ಗೆ ಆಲೋಚನೆ ಮಾಡೋದು ಒಳ್ಳೆಯದು ಅಂತ. ಅದನ್ನು ನೀವು ರಿಪೋರ್ಟ್ ಮಾಡಿ ಕಳಿಸ್ಕೊಡ್ಬೇಕು. ನಾನು ಮನೆ ಚರ್ಚೆ ಮಾಡಿದ್ದೀನಿ ಇದರ ಬಗ್ಗೆ. ಜೇನನ್ನು ಯಾವ ರೀತಿ ಕನ್ಸಂಪ್ಷನ್ ಮಾಡ್ಬೋದು, ಮಕ್ಕಳಿಗೆ ಕೊಟ್ಟರೆ ಏನು ತೊಂದರೆ ಇಲ್ಲ, ಜೇನು ಬೆಸ್ಟ್. ಬಾಣಂತಿಯರಿಗೆ, ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ, ಶಾಲೆಯಲ್ಲಿ ಇದನ್ನೆಲ್ಲ ಕೊಡುವಂಥದ್ದಾದರೆ ಕನ್ಸಂಪ್ಷನ್ ಆಗ್ತದೆ. ಖಂಡಿತವಾಗಿ ಇದರ ಬಗ್ಗೆ ಜೇನು ಬೆಳೆಗಾರರನ್ನು ನಾವು ನಮ್ಮ ಕಚೇರಿಯಲ್ಲಿ ಕರೆದು ಒಂದು ಉಪನಿರ್ದೇಶಕರಿಂದ ಒಂದು ಸಭೆ ಕೂಡ ಮಾಡಿದ್ದೇವೆ ಸರ್. ಅವರ ಅಭಿಪ್ರಾಯಗಳನ್ನು ಪಡಿತೀವಿ. ಮುಂದಿನ ದಿನ ಖಂಡಿತವಾಗಿ ತಮ್ಮ ಅಧ್ಯಕ್ಷನೆ ಪಾಲನೆ ಮಾಡಬೇಕು. ಒಂದೇ ತೋಟಗಾರಿಕಾ ಕಟ್ಟಡ ದುರಸ್ತಿಗಾಗಿ 1 ಲಕ್ಷ ಅನುದಾನ ಇತ್ತು, ಅದು ಬಳಕೆಯಾಗಿದೆ. ಮತ್ತು ತಾಳೆ ಬೆಳೆಯ ಪ್ರದೇಶ ವಿಸ್ತರಣೆಗೆ ಅದರಲ್ಲಿ ನಮಗೆ 3,83,000 ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಸಾಮಾನ್ಯ ವರ್ಗದಲ್ಲಿ ನಮಗೆ ಅನುದಾನ ಪೂರ್ತಿ ಬಳಕೆಯಾಗಿದೆ. CPTFPಯಲ್ಲಿ ಮಾತ್ರ ರೈತರು ಅದನ್ನು ನಾಟಿ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಸರ್. ಹಾಗೆ ಅದು ಅನುದಾನ ಸ್ವಲ್ಪ ಉಳಿಕೆಯಾಗಿದೆ. 32% ಮಾತ್ರ ಅನುದಾನ ಲಾಭ ಆಗಿದೆಯಾ? ಅದು ಬಳಕೆ ಆಗಿದೆ ಸರ್. ಯಾವುದಾದ್ರು SCPTFP ಅದೇ ತಾಳೆ ಬೆಳೆ ಆಯಿಲ್ ಫಾರ್ಮಿಂಗ್ ರೈತರಿಲ್ಲ, ಬಳಕೆ ಆಗುದಿಲ್ಲ ಅಂತ ಬರ್ತಿದ್ದೇವೆ ಸರ್. ರೈತರಿಲ್ಲ ಅಂದರೆ ತಾಳೆ ಬೆಳೆ ಬೆಳೆಸಲಿಕ್ಕೆ ಆಸಕ್ತಿ ಇತ್ತು. SCPTFP ಅಲ್ಲಿ ಅವರಿಗೆ ಇತರ ಮೂಲಭೂತ ಸಮಸ್ಯೆಗಳಿರ್ತದೆ, ನೀರಾವರಿ ಇದೆಲ್ಲ, ಹಾಗೆ ಸ್ವಲ್ಪ ಆಸಕ್ತಿ ಕಡಿಮೆ ತೋರಿಸ್ತಾರೆ. ಉಳಿದಂತೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯಲ್ಲಿ ಕಾಳು ಮೆಣಸಿನ ಕಸಿ ಗಿಡಗಳಿಗೆ ಸಹಾಯಧನ ಕೊಡುವಂಥದ್ದು ನಮಗೆ 6,67,000 ಅನುದಾನ ಬಿಡುಗಡೆ, 100% ಬಳಕೆಯಾಗಿದೆ. ಆಮೇಲೆ ರೈತ ಉತ್ಪಾದಕರ ಸ್ಥಾಪನೆ ಮಾಡಿ ಅದಕ್ಕೆ ಸಹಾಯಧನದಲ್ಲಿ ಕಾರ್ಯಕ್ರಮದಲ್ಲಿ 5,48,000 ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿತ್ತು. ಮತ್ತು ಅದು ಪೂರ್ತಿ ಬಳಕೆಯಾಗಿತ್ತು. ರಾಜ್ಯ ವಲಯದಲ್ಲಿ ಮತ್ತೆ ಜೇನು ಸಾಕಣೆಗೆ ಸಹಾಯಧನ ಕೊಡುವಂಥ ಕಾರ್ಯಕ್ರಮ ಇದೆ. 2,60,750 ಅನುದಾನ ಬಿಡುಗಡೆಯಾಗಿದೆ ಮತ್ತು ಪೂರ್ತಿಯಾಗಿ ಬಳಕೆಯಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸೂಕ್ಷ್ಮ ನೀರಾವರಿ, ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸಹಾಯಧನ ಕೊಡುವಂತಹ ಕಾರ್ಯಕ್ರಮ ಸರ್. ಅದರಲ್ಲಿ 12,24,000 ಬಿಡುಗಡೆಯಾಗಿದ್ದು ಸಬ್ಸಿಡಿ ಪೂರ್ತಿಯಾಗಿ ಬಳಕೆಯಾಗಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಲೀಸ್ಟ್ ಎಲ್ಲ ಕೊಡಬೇಕು, ಯಾರ್ಯಾರಿಗೆ ಆಗಿದೆ ಏನು. 12 ಲಕ್ಷ ಯಾರಿಗೆ ಹೇಗೆ ಕೊಟ್ಟರು ನೀವು? ವಾಟ್ ಈಸ್ ದ ಕ್ರೈಟೀರಿಯಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ? ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸೂಕ್ಷ್ಮ ನೀರಾವರಿ, ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಆಸಕ್ತಿ ಇರುವಂತಹ ರೈತರು ಮುಂಗಡವಾಗಿ ಇಲಾಖೆಗೆ ಅರ್ಜಿ ನೀಡಿ. ಎಷ್ಟು ಕೊಡ್ತೀರಿ ಎಕರೆಗೆ? 1 ಎಕರೆಗೆ 21,000 ರೂಪಾಯಿಗಳ ಸಹಾಯಧನ ಇದೆ. ಡ್ರಿಪ್ಪಿಗೆ ಸ್ಪ್ರಿಂಕ್ಲರ್. ಈ ಬಗ್ಗೆ ನಾವು ವರ್ಷ ಅಂತ್ಯ ಆದ ತಕ್ಷಣ ಫಲಾನುಭವಿಗಳ ಒಂದು ಪಟ್ಟಿಯನ್ನು ಸಲ್ಲಿಸ್ತೇವೆ. ಇದು ಆದ್ಯತೆಯ ಮೇರೆಗೆ ಅನುಷ್ಠಾನ ಆಗ್ತಾ ಇರ್ತದೆ. ಯಾರು ಆಸಕ್ತಿಯಿಂದ ಬರ್ತಾರೆ ಅವರ ಆದ್ಯತೆ ಸೀನಿಯರ್ ಮತ್ತು SMAM ಯೋಜನೆ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಯೋಜನೆ, ಇದರಲ್ಲಿ 24 ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿತ್ತು. ಯಾವುದಾದ್ರು ಏನಾದ್ರು ತೋಟಗಾರಿಕೆಯಲ್ಲಿ ಯಂತ್ರೋಪಕರಣಗಳಿಗೆ ಸಹಾಯಧನ, ವಿವಿಧ ಸ್ಪ್ರೇಯರ್ಗಳು, ಕಳೆ ತೆಗೆಯುವ ಯಂತ್ರಗಳು, ಮತ್ತೆ ಸೌದೆ ಕತ್ತರಿಸುವ ಯಂತ್ರಗಳು, ಗಾಡಿ. ಉಪ್ಪಿನಂಗಡಿ ನಾವು ಕೊಟ್ಟದ ಇಲಾಖೆಯಿಂದ ನಮ್ಮಲ್ಲಿ ಇಲಾಖೆಯಿಂದ ಅನುಮೋದನೆಗೊಂಡ ಸಂಸ್ಥೆಗಳಿಂದ ರೈತರು ಖರೀದಿ ಮಾಡಬೇಕಾಗ್ತದೆ. ಖರೀದಿ ಮಾಡುವ ಮುಂಚಿತವಾಗಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಅವರು ಕಾರ್ಯಾದೇಶ ಪಡೆದು ನಂತರ ಖರೀದಿ ಮಾಡಬೇಕಾಗ್ತದೆ. ಅವರಿಗೆ ಸಹಾಯಧನ ರೂಪದಲ್ಲಿ ಎಷ್ಟು? ಅದು L1 ರೇಟಿಗೆ 40% ಸಹಾಯಧನ ಸಾಮಾನ್ಯ ವರ್ಗಕ್ಕೆ, ಮತ್ತೆ ಪರಿಶಿಷ್ಟಾತಿ ಅಂಗಡದ ರೈತರು ಮತ್ತು ಸಣ್ಣ ರೈತರು ಹಾಗೂ ಮಹಿಳೆಯರಿಗೆ 50% ಸಹಾಯಧನ L1 ದರಕ್ಕೆ ನಿಗದಿಯಾಗಿರ್ತದೆ. ಎಲ್ಲ 90, 80, 95% ಅವರಿಗೆ ಬರೀಲಿಕ್ಕೂ ಬರುದಿಲ್ಲ ಸರಿ. ಬಟ್ ನಮ್ಮ ಫಲಿತಾಂಶ ಗುಣಮಟ್ಟದ ಫಲಿತಾಂಶ ಇರುತ್ತೆ. ಅದೇ ಗುಣಮಟ್ಟ ಇಲ್ಲದವರಿಗೆ ತೊಂದರೆ ಆಗ್ಬಾರ್ದಲ್ಲ ನಿಮ್ಮ ಗುಣಮಟ್ಟದಲ್ಲಿ. ಇಲ್ಲ ಸರ್, ಲಾಸ್ಟ್ ಇಯರ್ ಇಂದ ನಮಗೆ ಮೋಸ ಆಗ್ಲಿಕ್ಕಿಲ್ಲ. ಲಾಸ್ಟ್ ಇಯರ್ ಇಂದ ಈ ವರ್ಷ ವೆಬ್ಕಾಸ್ಟಿಂಗ್ ಜಸ್ಟಿಸ್ ಕೊಡ್ಬೇಕಲ್ಲ. ಸೊ ಆಮೇಲೆ ಈಗ 2,500 ಕೋಟಿ ರೂಪಾಯಿ ಬಂದಿದೆ ಬಜೆಟ್ ನೋಡಿ. KPSC ಮಾಧ್ಯಮಿಕ ಶಾಲೆಗೆ 2,500 ಕೋಟಿ ರೂಪಾಯಿ ಇದೆ. ಅಂದ್ರೆ 500 ಶಾಲೆಗಳು. 500 ಶಾಲೆಗಳಂದ್ರೆ ಕನಿಷ್ಠ ಒಂದೊಂದು ತಾಲೂಕುಗಳಿಗೆ 3 ಶಾಲೆ 2 ಶಾಲೆ ಈ ತರ ಬರ್ತದೆ. ಯಾಕಂದ್ರೆ ಈಗ KPSC ಮಾಧ್ಯಮಿಕ ಸೇರಿಸಿ
ಅದಲ್ಲದೆ CSR ಫಂಡಲ್ಲಿ ಬೇರೆ ಒಂದು 250 ಶಾಲೆಗಳು ಮಾಡಬೇಕು ಅಂತ ಯೋಜನೆಗಳಿದೆ. ಒಟ್ಟು 750 ಶಾಲೆಗಳನ್ನು ಮಾಡಲಿಕ್ಕಿದೆ. ಅದಕ್ಕೆ ಲೀಸ್ಟ್ ಹೋಗಿದೆಯಾ, ಸಿಲೆಕ್ಟ್ ಮಾಡಲ್ಲ ಸರ್? ಇಲ್ಲ, ಅಲ್ಲಿ ನಮಗೆ ಕೇಳಿದ್ರೆ ಸರ್ ನಿಮ್ಮ ಸಹಿ ಅಂದ್ರೆ ಸಹಿ ಹಾಕ್ಸಿ ನಾವು ಕಳಿಸ್ಬೇಕಾಗ್ತದೆ. ಈಗ ಬಜೆಟ್ ಆದ ತಕ್ಷಣ ನಮಗೆ ಬಿಡ್ತಾರೆ ಯಾವ ಶಾಲೆಗಳನ್ನ ಆಯ್ಕೆ ಮಾಡಬೇಕಂತ. ನಾವು ಪಟ್ಟಿ ಮಾಡ್ತೀವಿ. ಈಗ ಪಟ್ಟಿ ಮಾಡಿದ್ಮೇಲೆ ನಿಮ್ಮ ಸಹಿ ಮಾಡಿಸಿ ನಾವು ಮಂಗಳೂರಿಂದ ಬ್ಯಾಂಗ್ಳೂರು ನಮಗೆ 6 ಶಾಲೆ ಸಿಗುವಾಗೆ ನಾವು ಮಾಡ್ಕೊಂಡು. ಆನಂತರ ಇಂಗ್ಲಿಷ್ ಮಾಧ್ಯಮ ಕಲಿಸುವಂಥದ್ದು. ಇವತ್ತು ಒಬ್ರು ಬಂದಿದ್ರು ಬಡಗನವರು, ನಮ್ಮ ಎಲ್ಲೆದ್ದು ಹರಿಹರಕ, ಅದು ಇಂಗ್ಲಿಷ್ ಮಾಧ್ಯಮ ಕಳಿಸ್ಕೊಡಿ ಅಂತ ಯಾಕೆ? ಇಲ್ಲ ಸರ್, ಈಗ ಅವರು ನಮ್ಗೆ ಕಾಲ್ ಮಾಡ್ಬೇಕು. ನಾವು ಕಳಿಸಿದ್ರು ಯಾರು ತಗೊಳ್ಳಲ್ಲ. ನಮ್ಗೆ ಯಾವ ರೀತಿ ನಿಯಮ ಇರೋದಂದ್ರೆ ನಾವು ಫಾರ್ಮೆಟ್ ಕಾಲ್ ಮಾಡ್ತೀವಿ, ಫಾರ್ಮೆಟ್ ನಮ್ಗೆ ಬರ್ತದೆ, ನಮ್ಮಿಂದ ನೀವು ಸರಿ ನೋಡ್ತೀರಾ. ಅದಾದ್ಮೇಲೆ ಮಂಗಳೂರಿಗೆ ಹೋಗುತ್ತೆ, ಮಂಗಳೂರಿಂದ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಅದನ್ನ ಕನ್ಸಿಡರ್ ಮಾಡ್ತಾರೆ. ಈಗ ಅವ್ರು ಕಾಲೇ ಮಾಡಿದ್ರಿಂದ ನಾವು ಯಾರಿಗೆ ಕಳಿಸ್ಲಿಕ್ಕೆ ಆಗಲ್ಲ. ಸೊ ವೇಟ್ ಮಾಡಲ್ಲ, ಕಾಲ್ ಮಾಡ್ತಾರೆ ಸರ್. ಈಗ ಇನ್ನೊಂದು ವಾರ ದಿವಸ ಕಾಲ್ ಮಾಡ್ಬೋದು. ಕಾಲ್ ಮಾಡ್ತಾರೆ, ನಿಮ್ಮ ಶಾಲೆ ನಿಮ್ಮ ತಾಲೂಕಿನಿಂದ ಪ್ರಪೋಸಲ್ ಕೇಳ್ತಾರೆ. ನಾವು ಪ್ರಪೋಸಲ್ನ ಆಮೇಲೆ ನಾವು ಏನ್ ಮಾಡ್ತೀವಿ, ಶಾಲೆಗಳಿಂದ ತಗೋತೀವಿ. ಶಾಲೆಗಳನ್ನು ತೆಗೆದು ಮಂಗಳೂರಿನಲ್ಲಿ ಒಂದು ಡಯಟ್ ನಲ್ಲಿ ಅದೊಂದು ವಿಂಗ್ ಇದೆ, ಅವರೆಲ್ಲ ಪರಿಶೀಲನೆ ಮಾಡಿ ನಂತರ ಬ್ಯಾಂಗ್ಳೂರ್ ಕಳಿಸ್ಕೊಡ್ತಾರೆ. ಬಂದ ಎಲ್ಲ ಪ್ರಪೋಸಲ್ ರೆಡಿ ಮಾಡಿಸಿ ಇವತ್ತು ಬಂದಿದ್ರು, ನೀವು ಕಳಿಸ್ಕೊಂಡಿದ್ದೀನಿ. ಮತ್ತೆ ರಿಪೇರಿಗಳು ಎಲ್ಲ ಆಗಿದೆ ಸರ್. ಚಿಕ್ಕಣ್ಣ ರಿಪೇರೀಸ್ ಎಲ್ಲ ಮಾಡಿ ಶಾಲೆಗಳಲ್ಲಿ ಶಾಲೆಗಳಿದೆ. ನನ್ನ ಪ್ರಕಾರ ಕಟ್ಟಡಗಳೆಲ್ಲ ಇದೆ, ಟೀಚರ್ಗಳು ಕೊರತೆ ಇಲ್ಲ. ಈಗ ಇರುವಂತದ್ದು ಮಕ್ಕಳ ಕೊರತೆ ಮಾತ್ರ. ಕೆಲವು ಶಾಲೆಗಳಲ್ಲಿ 60, 70, 30 ಮಕ್ಕಳ ಕೊರತೆ ಇದೆ. ಇಂಗ್ಲಿಷ್ ಮಾಧ್ಯಮ KPSC ಮಾಡಿದ್ರೆ ಸಾಧಾರಣ ಗ್ರಾಮೀಣ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಸಿಗ್ತದೆ. ಶಿಕ್ಷಣ ಸುಧಾರಣಾ ಸಮಿತಿ ಏನಿದೆ, ಈಗ ಉದಾಹರಣೆ ಕಡಿಮೆ ಇರೋ ಮಕ್ಕಳನ್ನ ಒಂದು ರೌಂಡ್ ಮಾಡಿ ಇದೆ ಮಾಡಿ. ಅಲ್ಲಲ್ಲಿ ಈಗ KPSC ಮಾದರಿ ಶಾಲೆ ಅಂದ್ರೆ ಸುತ್ತಮುತ್ತ ಶಾಲೆಗಳು ಅದಕ್ಕೆ ಮಾಡೋದು ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತದೆ. ನಮ್ಮ ಟಾರ್ಗೆಟ್ ಇದ್ದದ್ದು ಅದೇ, ಎಲ್ರಿಗೂ ಎಲ್ಲ ರೀತಿಯ ಎಜುಕೇಶನ್ ಸಿಗಲ್ಲ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.